ನಮಸ್ಕಾರ. ಕಲಾ ಸಂಚಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಕಲಾವಿದ ದಂಪತಿಗಳು, ಅದರಲ್ಲಿ ಕೂಡ ಭರತನಾಟ್ಯ ಕಲಾವಿದರು ದಂಪತಿಗಳು ಶ್ರೀಧರ ಉಳ್ಳವರು ಮತ್ತು ಶ್ರೀಮತಿ ಪ್ರತಿಮಾ ಶ್ರೀಧರ ಉಳ್ಳವರು. ನಾನು ಈ ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಮೇಡಮ್, ಇಬ್ಬರಿಗೂ ಕೂಡ ಪ್ರೀತಿ ಸ್ವಾಗತಗಳು. ಎಸ್, ಇವತ್ತಿನ ಈ ಒಂದು ಕಲಾ ಸಂಚಯ ಮಾತುಕತೆಯಲ್ಲಿ ಈ ದಂಪತಿಗಳು ತಮ್ಮ ಕಲಾ ಬದುಕಿನ ಪಯಣದ ಬಗ್ಗೆ ನಮ್ಮ ಜೊತೆಗೆ ವಿಚಾರಗಳನ್ನು, ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ, ಅವರ ಕನಸುಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಶ್ರೀಧರ ಉಳ್ಳವರು ಮತ್ತು ಪ್ರತಿಮಾ ಶ್ರೀಧರ ಉಳ್ಳವರು. ನಾನು ಈ ಮಾತುಕತೆಯನ್ನು ಆರಂಭಿಸುವ ಮೊದಲು ಒಂದೆರಡು ವಿಚಾರಗಳನ್ನು ಇಬ್ಬರ ಬಗ್ಗೆ ಕೂಡ ಹೇಳಿ ಈ ಒಂದು ಮಾತುಕತೆಯನ್ನು ಆಮೇಲೆ ಮುಂದಕ್ಕೆ ಕೊಂಡೋಗ್ತೇನೆ. ಉಳ್ಳವರೇ, 1995ರಲ್ಲಿ ಮಂಗಳೂರಿನಲ್ಲಿ ಆರಂಭವಾದಂಥ ಭರತಾಂಜಲಿ ನೃತ್ಯ ಸಂಸ್ಥೆ, ಈ ಇಬ್ಬರು ದಂಪತಿಗಳು ಜೊತೆಯಾಗಿ ಸೇರಿ ಆರಂಭಿಸಿದಂಥ ಸಂಸ್ಥೆ ಇವತ್ತು ಅದು ಕೊಟ್ಟಾರ, ಆಮೇಲೆ ಕಾಟಿಪಳ್ಳ ಮತ್ತು ಕಾವೂರು, ಮಂಗಳೂರಿನ 3 ಕೇಂದ್ರಗಳಲ್ಲಿ ತನ್ನ ಈ ಒಂದು ಕೇಂದ್ರವನ್ನು ಹೊಂದಿಕೊಂಡು ಆ ಮೂಲಕ ವಿದ್ಯಾರ್ಥಿಗಳಿಗೆ, ಕಲಾಸಕ್ತರಿಗೆ ಭರತನಾಟ್ಯವನ್ನು ತರಬೇತಿ ನೀಡುವಂಥ ಒಂದು ಸಂಸ್ಥೆಯಾಗಿ ಇಡೀ ಕರಾವಳಿಯಲ್ಲಿ ತುಂಬ ಜನಮನ ಗೆದ್ದಿರುವಂಥ ಮತ್ತು ಕಲಾಸಕ್ತರ ಮತ್ತು ಕಲಾ ವಿಮರ್ಶಕರ ಎಲ್ಲರ ಒಂದು ಪ್ರೀತಿಗೆ ಪಾತ್ರವಾಗಿರುವಂಥ ಸಂಸ್ಥೆ. ಶ್ರೀಧರ ಉಳ್ಳವರು ಮೂಲತಃ ಪಣಂಬೂರಿನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನವಮಂಗಳೂರು ಬಂದರು ಬರುವ ಸಂದರ್ಭದಲ್ಲಿ ಸಾವಿರಾರು ಜನರನ್ನು ಸ್ಥಳಾಂತರ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಕೃಷ್ಣಾಪುರಕ್ಕೆ ಹೋಗ್ತಾರೆ. ಅವರ ಬಾಲ್ಯದ ಅವಧಿ, ಆನಂತರ ಕೃಷ್ಣಾಪುರ, ಆಮೇಲೆ ಇವಾಗ ಮಂಗಳೂರು. ಆಮೇಲೆ ಪ್ರತಿಮಾ ಶ್ರೀಧರ ಅವರು ಕೂಡ ಮಂಗಳೂರು ನಗರದವರೇ. ಸೊ ಈಗ ಒಟ್ಟು ಮಂಗಳೂರು ನಗರ ವ್ಯಾಪ್ತಿಯಲ್ಲೇ ಇದ್ದಂಥ ದಂಪತಿಗಳು, ಅಥವಾ ನೃತ್ಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಇಡೀ ಮಂಗಳೂರು ಅನ್ನೋ ಒಂದು ಕೇಂದ್ರವಾಗಿಟ್ಟುಕೊಂಡು ಕರಾವಳಿಯ ಎಲ್ಲ, ಅದು ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಅಥವಾ ಕಾಸರಗೋಡು, ಅಥವಾ ಕರ್ನಾಟಕದ ಇತರ ಎಲ್ಲ ಭಾಗಗಳಲ್ಲಿ ಚಿರಪರಿಚಿತರಾಗಿರುವವರು. ನಾನು ಶ್ರೀಧರ ಉಳ್ಳವರು ಆರಂಭದಲ್ಲಿ ಜನಾರ್ದನಾಚಾರ್ಯ ಅವರ ಗುರುಗಳು, ಆನಂತರ ಉಳ್ಳಾಲ ಮೋಹನ್ ಕುಮಾರ್ ಅವರು, ಆಮೇಲೆ ಮೇಡಮ್ ಪ್ರತಿಮಾ ಶ್ರೀಧರ ಅವರು ಕಮಲಾ ಭಟ್ ಅವರ ಶಿಷ್ಯೆಯಾಗಿ ಅವರು ತನ್ನ ಈ ಒಂದು ವಿದ್ಯೆ ಅಥವಾ ಅನಂತರ ಅವರು ವಿದ್ವತ್ ಆಗಿ ಕೂಡ ಬೆಳಗಿದವರು. ನಾನು ಶ್ರೀಧರ ಉಳ್ಳ ಅವರ ಈ ಒಂದು ನೃತ್ಯ ಅಥವಾ ಕಲಾಸಕ್ತಿಯ ವಿಚಾರದ ನಡುವೆ ಒಂದು ಉಲ್ಲೇಖ ಮಾಡಬೇಕಾದ ವಿಚಾರ ಅಂತ ಹೇಳಿದ್ರೆ, ಒಬ್ಬ ಸಮಾಜಮುಖಿ ವ್ಯಕ್ತಿ ಅಥವಾ ಸಮಾಜಮುಖಿ ಆದಂಥ ಬದುಕು ಅವರದ್ದು. ಕಲಾ ಪ್ರಕಾರದ ಜೊತೆಗೇನೆ ಕಲಾ ಸೇವೆಯ ಜೊತೆಗೇನೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವವರು. ಅವರು ಯುವಕ ಮಂಡಲ, ಅದು ಕೃಷ್ಣಾಪುರ ಯುವಕ ಮಂಡಲದ ಆರಂಭಿಕ ಹಂತದಲ್ಲಿ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಆ ಮೂಲಕ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಕೂಡ ಆಯ್ಕೆ ಆದವರು, ಅತ್ಯುತ್ತಮ ಯುವ ಪ್ರಶಸ್ತಿಗೆ ಆಯ್ಕೆ ಆದವರು. 2004ರಲ್ಲಿ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಸಂಘಟಿಸಿದಂಥ ಒಬ್ಬ ಅಪರೂಪದ ವ್ಯಕ್ತಿ. ಸಾಮಾನ್ಯವಾಗಿ ಕಲಾಗಾರರು ಅವರು ಕಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ಸರ್ವಧರ್ಮ ಸಮನ್ವಯ ಇರಬೇಕು ನನ್ನ ಊರಿನಲ್ಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡಿದವರು. ಜನಜಾಗೃತಿ ವೇದಿಕೆಯ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದವರು. ಇವತ್ತಿಗೆ ಕೂಡ ಆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ನೆಹರು ಯುವ ಕೇಂದ್ರದಿಂದ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನು ಕೂಡ ಪಡೆದವರು. KIOCL ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಮೇಡಮ್ ಪ್ರತಿಮಾ ಶ್ರೀಧರ್ ಅವರು 1984-85ರಲ್ಲಿ ಇಡೀ ಕರ್ನಾಟಕಕ್ಕೆ ಭರತನಾಟ್ಯ ಜೂನಿಯರ್ನಲ್ಲಿ 2ನೇ ರ್ಯಾಂಕ್ ಪಡೆದವರು, ನಾಟ್ಯ ರಾಣಿ ಅನ್ನುವಂಥ ಪುರಸ್ಕಾರವನ್ನು ಕೂಡ ಪಡೆದವರು, ಮತ್ತು ದೂರದರ್ಶನಕ್ಕೆ B ಗ್ರೇಡ್ ಕಲಾವಿದೆಯಾಗಿ 2000ರಲ್ಲಿ ಆಯ್ಕೆ ಆಗ್ತಾರೆ. ದೂರದರ್ಶನದಲ್ಲಿ ಇವತ್ತು ನಾವು ತುಂಬ ಮಂದಿ ಕಲಾವಿದರನ್ನು ನೋಡ್ತೇವೆ, ತುಂಬ ಮಂದಿ ಸಂಗೀತ ಕ್ಷೇತ್ರ, ನೃತ್ಯ ಕ್ಷೇತ್ರದಲ್ಲೆಲ್ಲ ಆಯ್ಕೆ ಆಗ್ತಾ ಇರ್ತಾರೆ. ಪ್ರತಿಮಾ ಶ್ರೀಧರ್ ಅವ್ರದ್ದು ವಿಶೇಷ ಏನಂತ ಹೇಳಿದ್ರೆ, ಕರಾವಳಿಯ ಭಾಗದಿಂದ ಆಯ್ಕೆಯಾದ ಪ್ರಪ್ರಥಮ ಕಲಾವಿದೆ. ಎಸ್, ಈ ದಂಪತಿಗಳು ಅನುರೂಪದ ದಂಪತಿಗಳು ಇವತ್ತು ನಮ್ಮ ಈ ಮಾತುಕತೆಯಲ್ಲಿ. ಸರ್, ನಿಮ್ಮ ಬಾಲ್ಯವನ್ನು ನಾನು ಒಂದಷ್ಟು ಕೆದಕುವಂಥದ್ದು, ಅದೇ ರೀತಿಯಾಗಿ ನಿಮ್ಮ ಇಬ್ಬರದು ಕೂಡ ನಿಮ್ಮ ಬಾಲ್ಯ, ನಿಮ್ಮ ಬದುಕು, ಆ ದಿವಸ ಯಾವ ರೀತಿ ಇತ್ತು ಸರ್? ಬಾಲ್ಯದಲ್ಲಿ ನಿಜಕ್ಕೂ ನಮಗೆ ಹಿಂದಿನವರಿಗೆ ಗೊತ್ತಲ್ಲ, ಕಷ್ಟ, ತುಂಬ ಕಷ್ಟದಲ್ಲಿದ್ದರು ನಮ್ಮ ಅಪ್ಪ ಅಮ್ಮ ಎಲ್ಲ.
ಸೊ ನಾವು ಶಾಲೆಗೆ ಹೋಗ್ತಿದ್ದೆವು ಕೃಷ್ಣಾಪುರದಲ್ಲಿ. ನಾರಾಯಣ ಹೊಳ್ಳರು ತಂದೆಯವರು ನಾರಾಯಣ ಹೊಳ್ಳರು, ಪಾರ್ವತಿ ತಾಯಿ ಪಾರ್ವತಿ ಹೊಳ್ಳ, ಇವರ ಮೊದಲನೇ ಮಗ ನಾನು. ಓಕೆ ಓಕೆ. ಬಾಲ್ಯದಲ್ಲಿ ನನಗೆ ನಾಟಕ, ಯಕ್ಷಗಾನ ಇದೆಲ್ಲದರಲ್ಲೂ ಒಂಥರ ಆಸಕ್ತಿ ಇತ್ತು. ಶಾಲಾ ಆಕ್ಟಿವಿಟೀಸಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ವಾರ್ಷಿಕೋತ್ಸವದಲ್ಲೂ ನನಗೆ ಶಾಲೆಯಲ್ಲಿ ಕಾಲೇಜಲ್ಲೆಲ್ಲ ಪಾಠ ಕೊಡ್ತಿದ್ರು. ಎಲ್ಲದರಲ್ಲೂ ನಾನು ಭಾಗವಹಿಸಿದೆ, ಎಲ್ಲದರಲ್ಲೂ ನಾನು ಆ್ಯಕ್ಟಿವ್ ಆಗಿದ್ದೆ. ಆಗಲೇ ನನಗೆ ಭರತನಾಟ್ಯ ಕಲಿಬೇಕಂತ ಆಸಕ್ತಿ ಇತ್ತು. ಆದರೆ ಭರತನಾಟ್ಯ ಕಲೀಲಿಕ್ಕೆ ಆರ್ಥಿಕತೆ ತುಂಬ ಕಷ್ಟ ಇದ್ದದರಿಂದ ಅದು ನನಗೆ ಇದು ಆಗಲಿಲ್ಲ. ಹಾಗೆ ಆಸಕ್ತಿ ಇತ್ತು, ಆಸಕ್ತಿಯಾಗಿ ಇತ್ತು. ಮುಂದೆ 1986ರಲ್ಲಿ ನನಗೆ ಕುದುರೆಮುಖ ಐರ್ನೂರು ಕಂಪನಿ ಪಣಮೂರು ಪ್ರಾಜೆಕ್ಟ್ ಇಲ್ಲಿ ಕೆಲಸ ಸಿಕ್ಕಿತು. ಕೆಲಸ ಸಿಕ್ಕಿದ ನಂತರ ನಾನು ಯಾಕೆ ಕಲಿಬಾರ್ದು, ನೋಡಬಾರ್ದು ಅಂತ ಹೇಳೋ ಆಸಕ್ತಿ ಬಂತು. ಹಾಗೆ ನಾನು ನಮ್ಮ ಮಂಗಳೂರಿನ ನಮ್ಮ ಲಾಲ್ಬಾಗ್, ನಮ್ಮ ರಾಂಬನ್ ಕಾಂಪ್ಲೆಕ್ಸ್ ಹತ್ರ ನೃತ್ಯ ನಿಕೇತನ ಜನಾರ್ದನ ಅವರ ಹತ್ರ ಹೋಗಿ ಸೇರಿಕೊಂಡೆ. ಆವಾಗ ನಿಮಗೆ ವಯಸ್ಸು ಅಂದಾಜು ಎಷ್ಟಿರ್ಬೋದು ಸರ್? ಅಲ್ಲ, ಆವಾಗ ನನಗೆ ನಿಜವಾಗಿ 86 ಅಂತೇಳಿ ಸಾಧಾರಣ ಒಂದು 20+20+ ಆ ಸಮಯದಲ್ಲಿ ನೀವು ನೃತ್ಯ ಕಲೀಲಿಕ್ಕೆ ಹೋಗಿ ಸೇರ್ತೀರಿ. ಹೌದು, ನಿಜಕ್ಕೂ ಅದ್ಭುತ ಅದು. ಹಾಗೆ ಅಲ್ಲಿ ಕಲಿತಾ ಇದ್ದೆ. ಆನಂತರ ನನಗೆ ಸ್ವಲ್ಪ ಅದರಲ್ಲಿ ಇನ್ನೂ ಒಂದು ಚಂದವಾಗಿ ಮಾಡಬೇಕು, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕಲಿಬೇಕಂತ ಒಂದು ಮನಸ್ಸಿಗೆ ಇದು ಆಸಕ್ತಿ ಬಂತು. ಸೊ ಹಾಗೆ ನಾನು ಬೇರೆ ಬೇರೆ ನೃತ್ಯಗಳನ್ನು ನೋಡ್ತಿದ್ದೆ. ನೀವು ಈ 20ರ ವಯಸ್ಸಿನ ನಂತರ ಹೋಗಿ ನೃತ್ಯಾಭ್ಯಾಸಕ್ಕೆ ಸೇರಿಕೊಳ್ಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಮಕ್ಕಳು ಸಾಮಾನ್ಯವಾಗಿ, ನೀವು ಕೂಡ ಈಗ ನೃತ್ಯ ಗುರುಗಳು, ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿರ್ತಾರೆ, ತುಂಬ ಪಳಗಿರ್ತಾರೆ. ನಿಮಗೆ ಆರಂಭಿಕ ಹಂತದಲ್ಲಿ ಏನಾದರೂ ತೊಡಕುಗಳು, ಕಷ್ಟಗಳು, ಸವಾಲುಗಳು ಏನಾದರೂ ಉಂಟಾಯ್ತಾ ಕಲೀಲಿಕ್ಕೆ ಹೋದ ಸಂದರ್ಭದಲ್ಲಿ? ನಾನು ಚಿಕ್ಕಂದಿನಿಂದಲೂ ಸಹ ಈ ಎಕ್ಸಸೈಸ್ ಮಾಡ್ತಿದ್ದೆ. ಓಕೆ, ದೈಹಿಕ ಚಟುವಟಿಕೆ ತುಂಬಾ ಆಕ್ಟಿವ್. ಬೆಳಿಗ್ಗೆ ಎದ್ದು ನಾನು ಜಾಗಿಂಗ್, ಆಮೇಲೆ ಬೇರೆ ಸೂರ್ಯ ನಮಸ್ಕಾರ, ಸಾಧಾರಣ ಒಂದು 100 ಸೂರ್ಯ ನಮಸ್ಕಾರದವರೆಗೆಲ್ಲ ಮುಂಚೆ ಮಾಡ್ತಿದ್ದೆ ನಾನು. ಮತ್ತೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಗುರುತಿಸಿಕೊಂಡಿದ್ದೆ. ಕೃಷ್ಣಾಪುರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೆ. 4:15 6 ತನಕ ಅಲ್ಲಿ ಆಕ್ಟಿವಿಟೀಸ್ ಎಲ್ಲ ಮಾಡಿ. ಹಾಗೆ ನನಗೆ ಆಕ್ಚುಲಿ ಬಾಡಿ ಬೆಂಡಿಂಗ್ಸ್ ಮುಖ್ಯ ಭರತನಾಟ್ಯದಲ್ಲಿ. ಖಂಡಿತ. ಹಾಗೆ ನನಗೆ ಆ ಒಂದು ಇದರಲ್ಲಿ ವಿಶೇಷ ಕಷ್ಟ ಆಗಲಿಲ್ಲ, ನನಗೆ ಸೇರಿಕೊಂಡೆ. ಆನಂತರ ಇದರಲ್ಲಿ ಕಂಟಿನ್ಯೂ ಮಾಡಿದೆ. ಆಮೇಲೆ ಮುಂದೆ ನಾನು ಉಳ್ಳಾಲ ಮೋಹನ್ ಕುಮಾರ್ ಹತ್ರ ಸೇರಿಕೊಂಡೆ. ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಗುರುಗಳು, ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲೆಯನ್ನು ಶ್ರೀಮಂತವಾಗಿರಿಸಿದಂತಹ ಗುರುಗಳು. ಅವ್ರ ಹತ್ರ ಸೇರಿಕೊಂಡೆ. ಅವ್ರ ಹತ್ರ ಸೇರಿಕೊಂಡು ನನಗೆ ಮುಖ್ಯವಾಗಿ ಅವರಲ್ಲಿ ಒಂದು ಕಲಾವಿದನನ್ನು ಹೇಗೆ ಸೃಷ್ಟಿ ಮಾಡೋದು, ಕಲಾ ಗುರುಗಳನ್ನು ಹೇಗೆ ಸೃಷ್ಟಿ ಮಾಡೋದು ಅಂತ ಹೇಳಿದ ಅವ್ರ ಹತ್ರ ಕಲಿತೆ ನಾನು. ಇವತ್ತು ಏನು ನಮ್ಮ ನಾಡಲ್ಲಿ ಇಷ್ಟೆಲ್ಲ ಒಂದು ಗುರುಗಳು, ಕಲಾವಿದರು ಇದ್ದಾರಂತಾದ್ರೆ ಅದರ ಇದು ಅವ್ರು. ಯಾಕೆಂದ್ರೆ ಅವರು ಒಂದು ಟೀಚ್ ಮಾಡುವಾಗ ಅವನು ಮುಂದೆ ಒಂದು ಕಲಾವಿದನು ಆಗೋದು ಮುಖ್ಯ ಅಲ್ಲ, ಕಲಾ ಗುರು ಆಗ್ಬೇಕಂತ ದೃಷ್ಟಿಯಿಂದ ಅವ್ರು ಹೇಳಿಕೊಡ್ತಾ ಇದ್ರು. ಹಾಗೆ ನನಗೆ ಆ ಶಿಕ್ಷಣ ಅವರಿಂದ ದೊರಕಿತು ತುಂಬಾ ಒಳ್ಳೆ ರೀತಿಯಲ್ಲಿ. ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗಲೂ ನಂದು ಮತ್ತು ಗುರುಗಳ ಒಂದು ಅವಿನಾವ ಸಂಬಂಧ ಅತ್ಯಂತ ಒಳ್ಳೆದಿದೆ. ಈಗಲೂ ಅವರು ಫೋನ್ ಮಾಡ್ತಾ ಇರ್ತಾರೆ, ನಾನು ಫೋನ್ ಮಾಡ್ತಾ ಇದ್ದೇನೆ. ನಾನು ಫೋನ್ ಮಾಡಿಲ್ಲ ಅಂತಂದ್ರೆ ಅವರಾಗೆ ಫೋನ್ ಮಾಡಿ ಏನು ಕೇಳ್ತಾರೆ. ಎಷ್ಟೊಂದು ಪ್ರೀತಿ, ಕಾಳಜಿ ತನ್ನ ಶಿಷ್ಯನ ಮೇಲೆ. ಖಂಡಿತವಾಗಿ. ಎಸ್ ಮೇಡಮ್, ಪ್ರತಿಮಾ ಮೇಡಮ್, ನೀವು ಬಾಲ್ಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಭರತನಾಟ್ಯ ಕ್ಷೇತ್ರಕ್ಕೆ ಬಂದ್ರಿ? ನಿಮಗೆ ಅವತ್ತೇ ನಿಮ್ಮ ಯಾರಾದರೂ ಮನೆಯಲ್ಲಿ ಭರತನಾಟ್ಯ ಅಥವಾ ಕಲಾಕ್ಷೇತ್ರದಲ್ಲಿ ತೊಡಗಿಕೊಂಡವರು ಇದ್ದರೋ, ಹೇಗೆ? ಇಲ್ಲ, ನಮ್ಮ ಮನೆಯಲ್ಲಿ ನೃತ್ಯ ಕಲ್ತವರು ಅಂತ ಯಾರು ಇರಲಿಲ್ಲ. ಆದರೆ ನನ್ನ ತಾಯಿಗೆ ನಾವು ಡ್ಯಾನ್ಸ್ ಕಲಿಬೇಕು, ತನಗೆ ಸಣ್ಣ ಇರುವಾಗ ಕಲೀಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನನ್ನ ಮಕ್ಕಳು ಕಲಿಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ತಂದೆ ತುಂಬ ನಾಟಕದಲ್ಲೆಲ್ಲ ಪಾಠ ಮಾಡ್ತಿದ್ರು ಅವರ ಕಾಲೇಜ್ ಟೈಮ್ಸಲ್ಲಿ. ಹಾಗೆ ಒಂದು ಸ್ವಲ್ಪ ಆರ್ಟಿನ ಸ್ವಲ್ಪ ಗಾಳಿ ಇತ್ತು, ವಾಸನೆ ಇತ್ತು ಅಂತ ಹೇಳ್ಬೋದು. ಸ್ವಲ್ಪ ಅಭಿರುಚಿ ಬಂದಿರ್ತದೆ. ಹೌದು. ಹಾಗೆ ನನ್ನ ತಾಯಿ ನಮ್ಮನ್ನು ಫಸ್ಟ್ ಆಕ್ಚುಲಿ ಕದ್ರಿಯಲ್ಲಿ US ಕೃಷ್ಣರಾವ್ ಅಂತ ಇದ್ದಾರಲ್ವಾ, ಅವರ ಹತ್ರ ನನ್ನನ್ನು ನನ್ನ ತಂಗಿಯನ್ನು ನನ್ನ ಅಣ್ಣನನ್ನು ಮೂವರನ್ನು ಸೇರಿಸಿದ್ರು. ಅಣ್ಣ 2 ತಂಗಿ ಅಂದ್ರೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಜವಾಬ್ದಾರಿ, ಆದ ಕಾರಣ ಅವನನ್ನು ಹಾಕಿದ್ರು. ಆದರೆ ಕ್ರಮೇಣ ಅವನ್ ಮತ್ತೆ ನಿಲ್ಸಿದ.
ನಂತರ ಒಂದು 3-4 ವರ್ಷ ಅವರ ಹತ್ರ ಕಲಿತ ಮೇಲೆ ಕಮಲಾ ಭಟ್ ಅಂತ ಗುರುಗಳು ಊರ್ವದಲ್ಲಿ ನಮ್ಮ ಮನೆ ಹತ್ರನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಶಿಷ್ಯೆ. ಹಾಗೆ ಅಲ್ಲಿಗೆ ಸೇರಿಸಿದ್ರು. ಅಲ್ಲಿಗೆ ಸೇರಿಸಿದ ಮೇಲೆ ಅದೊಂಥರ ಆ ಸಣ್ಣ ಇರುವಾಗದ ಜೀವನ ತುಂಬ ಸುಂದರವಾಗಿತ್ತು. ನಾವು ಟೀಚರ್ ಮನೆಗೆ ಅಂತೇಳಿ ನಾವು ಆಂಟಿ ಅಂತಾನೆ ಕರಿತಾ ಇದ್ದೇವೆ ಅವರನ್ನು. ಅವರ ಮನೆಗೆ ಹೋಗುದು, ನಾನು ನನ್ನ ತಂಗಿ, ಅವರಿಗೊಬ್ಬನೇ ಮಗ, ಅವನೊಟ್ಟಿಗೆ ಆಟ ಆಡೋದು, ಅಲ್ಲಿ ಡ್ಯಾನ್ಸ್ ಕಲಿಯೋದು. ಮತ್ತೆ ನಮಗೆ ಬಾಲ್ಭವನ ಅಂತ ಟೀಚರ್ ಮನೆ ಸ್ವಲ್ಪ ದೂರ, ಅಲ್ಲಿ ಲೇಡಿಲಿಂದ ಹತ್ರ ಬರ್ತದೆ, ಅಲ್ಲಿ ಕ್ಲಾಸ್ ಇತ್ತು. ಅಲ್ಲಿ ಕ್ಲಾಸಿಗೆ ಹಾಗೆ ನಾವು ಸ್ಕೂಲಿಂದ ಡೈರೆಕ್ಟ್ ಹೋಗುದು, ನಾನು ನನ್ನ ತಂಗಿ, ನನ್ನ ಟೀಚರ್ ನಮಗೆ ಟಿಫಿನ್ ಹಿಡ್ಕೊಂಡು ಬರೋದು. ಹೀಗೆ ಡ್ಯಾನ್ಸ್ ಕಲಿತು ತುಂಬಾ ಪ್ರೋಗ್ರಾಮ್ಗಳು ಕೊಟ್ಟೆವು ಟೀಚರ್ ಜೊತೆ. ಹೀಗೆ ಆದ್ಮೇಲೆ ನೀವು ಹೇಳಿದಾಗೆ ಆಗ ಹೇಳಿದ್ರಿ ಜೂನಿಯರ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂತು. ಆಂಟಿಗಂತೂ ಭಾರಿ ಖುಷಿ ಆಯ್ತು ನಮ್ಮ ಟೀಚರಿಗೆ. ಅವರ ಫಸ್ಟ್ ಬ್ಯಾಚ್ ನಾನು ನೆಕ್ಸ್ಟ್ ಇಯರಲ್ಲಿ ನನ್ನ ತಂಗಿಗೂ ರ್ಯಾಂಕ್ ಬಂತು, ಅವಳು ಫಸ್ಟ್ ರ್ಯಾಂಕ್ ತಗೊಂಡ್ಳು ನೆಕ್ಸ್ಟ್ ಇಯರಲ್ಲಿ. ಆಮೇಲೆ ಸೀನಿಯರ್ ಆಯಿತು. ಉಳ್ಳಾಲ್ ಮೋಹನ್ ಕುಮಾರ್ ಪ್ರೋಗ್ರಾಮ್ಗಳಿಗೆ ಕೆಲವೊಮ್ಮೆ ಈ ಭರತನಾಟ್ಯದಲ್ಲಿ ವರ್ಣ ಎಂಬುದು ಮೇನ್ ಐಟಮ್. ಮಾಸ್ಟ್ರಿಗೆ ಯಾವುದೇ ಪ್ರೋಗ್ರಾಮಲ್ಲಿ ಆದರೂ ವರ್ಣ ಮಾಡಲಿಕ್ಕೆ ಬೇಕೇ ಬೇಕು. ಅದು ಏಕ ವ್ಯಕ್ತಿ ಆದರೂ ಸಹ ಜನ ಇಷ್ಟಪಡ್ತಾರೆಲ್ಲೋ ಅವ್ರದ್ದು ಜನರಿಗೆ ನಾವು ತೋರಿಸ್ಕೊಡ್ಬೇಕು ಅಂತ ಎಂಬ ದೃಷ್ಟಿಯಿಂದ ಹೌದು. ಆದ ಕಾರಣ ಕಮಲಾ ಭಟ್ ಅವರ ಹತ್ರ ಕೇಳ್ತಿದ್ರು, ನಿನ್ನ ಶಿಷ್ಯ ಇದ್ದಾಳಲ್ಲ ಪ್ರತಿಮಾ, ಅವಳನ್ನು ಕಳಿಸು ನಮ್ಮ ಪ್ರೋಗ್ರಾಮ್ಗಳಿಗೆ ಹೇಳಿ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೆ. ಮತ್ತೆ ಶ್ರೀಧರ್ದು ಪರಿಚಯ ಆಯ್ತು ಅಲ್ಲೇ. ಅಲ್ಲಿ ಶ್ರೀಧರ್ ಅವರದ್ದು ಪರಿಚಯ ಆಯ್ತು. ನನಗೆ ಅದು ಭಾರಿ ಕುತೂಹಲ ಇತ್ತು, ಎಲ್ಲಿ ಪರಿಚಯ ಆಯ್ತು ಇಬ್ಬರು ನೃತ್ಯ ಅಭಿಮಾನಿಗಳಿಗೆ ಅಂತ. ಆಮೇಲೆ 1994ರಲ್ಲಿ ನಮ್ಮ ಮದುವೆ ಆಯ್ತು. 95ರಲ್ಲಿ ನಮ್ಮದೇ ಒಂದು ಭರತಾಂಜಲಿ ಎಂಬ ನೃತ್ಯ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿ ನಮ್ಮ ಇಬ್ಬರು ಗುರುಗಳ ಪೂರ್ಣ ಆಶೀರ್ವಾದದೊಂದಿಗೆ ಅದನ್ನು ಈ ತನಕ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಸರ್, ನಿಮ್ಮ ಮನೆಯಲ್ಲಿ ಯಾರಾದರೂ ಕಲಾವಿದರು ಅಂತ ಇದ್ದೀರಾ? ನಮ್ಮ ಮನೆಯಲ್ಲಿ ಯಾರು ಇಲ್ಲ ಕಲಾವಿದರು. ಎಸ್, ಅಂದರೆ ಇಬ್ಬರು ಕೂಡ ನೀವು ನಾವು ಸೆಲ್ಫ್ ಮೇಡ್ ವ್ಯಕ್ತಿ ಅಂತ ಹೇಳ್ತೇವೆ. ಸ್ವಯಂ ನಿಮ್ಮದೇ ಪರಿಶ್ರಮದಿಂದ, ಗುರುಗಳ ಆಶೀರ್ವಾದದಿಂದ ನೀವು ಈ ಒಂದು ಇಷ್ಟು ದೊಡ್ಡ ವೇದಿಕೆಯನ್ನು ರೂಪಿಸಿಕೊಂಡವರು, ನಿಮ್ಮದೇ ಆದಂಥ. ಯಾಕಂತ ಹೇಳಿದ್ರೆ ನಾವು ನೋಡ್ತೇವೆ, ಕಲಾ ಪ್ರಕಾರ ಇರ್ಬೋದು ಅಥವಾ ಯಾವುದೇ ಚಿತ್ರರಂಗ ಇರ್ಬೋದು ಅಥವಾ ನಾಟಕ ಇರ್ಬೋದು, ಅನೇಕ ಮಂದಿಗೆ ಗಾಡ್ ಫಾದರ್ಗಳಂತ ಇರ್ತಾರೆ, ಅವರ ಮನೆಯಲ್ಲೇ ಇರ್ತಾರೆ, ಕುಟುಂಬದಲ್ಲೇ ಇರ್ತಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಸ್ವಂತ ಒಂದು ಪರಿಶ್ರಮದಿಂದ ನೀವು ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನು ಸಂಪಾದಿಸಿದ್ದೀರಿ, ಸಾವಿರಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮ ಮತ್ತು ಆ ಒಂದು ಡೆಡಿಕೇಶನ್ ಅಂತ ನಾವು ಹೇಳ್ತೇವೆ, ಬದ್ಧತೆಗೆ ನಿಜಕ್ಕೂ ಅಥವಾ ಎರಡು ಮಾತಿಲ್ಲ. ನಿಮಗೆ ನಿಜಕ್ಕೂ ನೀವು ಅಭಿನಂದನಾರ್ಹರು. ಎಸ್, ನಿಮ್ಮ ಪುತ್ರ ಆಕಾಶ್ ಕೂಡ ಕಲಾವಿದ. ಎಸ್, ಎಷ್ಟು ಅಂದರೆ ಅವನಿಗೆ ಯಾವ ರೀತಿಯಾಗಿ ನೀವು ಬೆಳೆಸಿದಿರಿ? ಅವನನ್ನು ಆ್ಯಕ್ಚುಲಿ ಒಂದು 6 ವರ್ಷದ ಮಗು ಇರುವಾಗದಿಂದಲೇ ನಾವು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ವಿ. ಕರ್ಕೊಂಡು ಹೋಗಿ ಆ್ಯಕ್ಚುಲಿ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಬೇಸಿಕ್ ಒಂದು ಅಡವು ಇಂಪಾರ್ಟೆಂಟ್ ಡ್ಯಾನ್ಸಿಗೆ. ಆ ಬೇಸನ್ನು ಹಾಕಿ ಸ್ಟ್ರಾಂಗ್ ಆಗಿ ಮಾಡಿ ಕೊಡೋದೇ ಶ್ರೀಧರ್. ಆಮೇಲೆ ಅದರ ಮೇಲೆ ಸ್ಟ್ರಕ್ಚರ್ ಕಟ್ಟಿಕೊಂಡು ಹೋಗುದು ನಾನು. ಸೊ ಮಗನಿಗೆ ಹೌದು, ಫೌಂಡೇಶನ್ ಅಲ್ಲಿ ಹಾಗೆ ಮಗನಿಗೆ ಅವರೇ ಬೇಸಿಕ್ಸ್ ಎಲ್ಲ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವನು ಮಾಡು ಸಾಕಾಗುದಿಲ್ಲ ಅಂತ ಇವರಿಗೆ ಇರ್ತದಲ್ಲ, ನಮ್ಮ ಮಕ್ಕಳಂತಾದಾಗ ಇನ್ನೂ ಚಂದ, ಎಲ್ಲರೂ ನೋಡ್ತಾರೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಇವರು ಅಂತ ಹೇಳಿ. ಆದ ಕಾರಣ ಅವನಿಗೆ ಸ್ವಲ್ಪ ಪಾಠವನ್ನು ಇವರು ನಿಧಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗುರುಗಳಿಗೆ ತನ್ನ ಸ್ವಂತ ಮಕ್ಕಳಿಗೆ ಹೇಳಿಕೊಡುವುದು, ತರಬೇತಿ ಮಾಡೋದು, ಕಲಿಸುವುದು ತುಂಬಾ ಸವಾಲಿನ ಕೆಲಸ. ಖಂಡಿತ ಸರ್. ಹಾಗೆ ಅವನೊಮ್ಮೆ ಮಿಡ್ಲಲ್ಲಿ ಸ್ಟಾಪ್ ಮಾಡ್ತೇನೆ, ನಾನು ಬರೋದಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ. ಆದರೂ ಹುರಿದುಂಬಿಸಿ ಆಮೇಲೆ ಜೂನಿಯರ್ ಎಕ್ಸಾಮ್ ಮಾಡಿಕೊಂಡ. ಮತ್ತೆ ಅವನು PUC ಅಂತ ಬಂದಾಗ ಏಕ ವ್ಯಕ್ತಿ ಪ್ರದರ್ಶನಗಳೊಂದು ಕೆಲವು ಕೊಟ್ಟಿದ್ದಾನೆ. ಆಮೇಲೆ ಡ್ಯಾನ್ಸ್ ಕಂಟಿನ್ಯೂ ಅಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ PUC ಅಂತೇಳಿ. ಆಮೇಲೆ ಕೊಯಂಬತ್ತೂರಲ್ಲಿ ಇಂಟಿಗ್ರೇಟೆಡ್ MSc ಕಲೀಲಿಕ್ಕೆ ಅಂತ ಹೋದ. ಆಗ ಆಬ್ವಿಯಸ್ಲಿ ಮನೆಯಿಂದ ಅಷ್ಟು ದೂರ ಇದ್ದಾಗ ಡ್ಯಾನ್ಸ್ ಸ್ಟಾಪ್ ಆಗುವ ಹಾಗೆ ಆಯಿತು. ಅದರಲ್ಲಿ ಕೊಯಂಬತ್ತೂರಲ್ಲಿ ಇದ್ದಾಗಲೇ ದೂರದರ್ಶನದ ಗ್ರೇಡ್ ಎಕ್ಸಾಮಿಗೆ ಬರೆದು ಅದರಲ್ಲಿ ಎಪಿಯರ್ ಆಗಿ ಅವನು ಗ್ರೇಡೆಡ್ ಆರ್ಟಿಸ್ಟ್ ಆಗಿ ಸೆಲೆಕ್ಷನ್ ಆಗಿದ್ದಾನೆ. ಗ್ರೇಟ್. ಇದು ಶ್ರೀಧರ್ ಸರ್, ನೀವು ಕಲಿತಾ ಇರುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ಭಾರಿ ಸವಾಲು ಅಂತ ಎದುರಾದದ್ದು ಏನಾದರೂ ನೆನಪು ಉಂಟಾ ಅಥವಾ ಅಂತ ಹೇಗಿತ್ತು? ನಿಜಕ್ಕೂ ಸವಾಲು ಆರ್ಟ್ ಫೀಲ್ಡಲ್ಲಿ ಇದ್ದದ್ದೇ ಅಲ್ಲ. ಹೌದು.
ಒಬ್ಬರನ್ನೊಬ್ಬರಿಗೆ ಗುದ್ದಾಟ. ಗುದ್ದಾಟ ಇದು ಮಾಡೋದು ಹಾಗೆ. ಸೊ ಇತ್ತು. ಆದರೆ ನಾವು ಅದನ್ನೆಲ್ಲವನ್ನು ಮೀರಿ ಬೆಳೆದ್ರಿ, ನೀವು ನಿಮ್ಮ ದಾರಿಯನ್ನು ಸವಾಲುಗಳು ಇದ್ದಾಗ ಮಾತ್ರ ಕಲಾವಿದರು ಇನ್ನೂ ಶೈನ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳುದು. ಎಲ್ಲಿಂದಾದ್ರೂ ಸವಾಲುಗಳು ಬರಬೇಕು, ಅದನ್ನು ಎದುರಿಸುವಾಗ ನಾವು ಇನ್ನೂ ಮೇಲೆ ಹೋಗ್ತೇವೆ. ನಾವು ಅದಕ್ಕೋಸ್ಕರ ಕಲಿತೇವೆ, ಅದಕ್ಕೋಸ್ಕರ ರಿಸರ್ಚ್ ಮಾಡ್ತೇವೆ, ಅದು ಒಳ್ಳೇದು. ಆರ್ಟ್ ಅಲ್ಲಿ ನಮ್ದು ಬದ್ಧತೆ ಇದ್ದಾಗ ಎಂತ ಸವಾಲುಗಳನ್ನು ಸಹ ನಾವು ಮೀರಿ ನಿಲ್ಲಿಕ್ಕೆ ಖಂಡಿತವಾಗಿ ಆಗ್ತದೆ. ಇದು ಮೇಡಮ್, ನೀವು ಕಲಿತಾ ಇರುವಂಥ, ಈಗ ನಾವು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಾದರೆ ಹೆಣ್ಣು ಮಕ್ಕಳಿಗೆ ಕಲೀಲಿಕ್ಕೆ ಬರುವ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿ ತುಂಬ ಬದಲಾಗಿದೆ, ಸುಧಾರಣೆ ಆಗಿದೆ. ನಾನು ಅನೇಕ ಮಂದಿ ಕಲಾವಿದರನ್ನು ಕೂಡ ಕೇಳಿದ್ದೇನೆ, ತುಂಬ ದೂರದಿಂದ ಬಂದವರು ಕಲಿಯುವಂಥದ್ದೆಲ್ಲ ಇತ್ತು. ನೀವು ನಗರ ಪ್ರದೇಶದಲ್ಲಿ ಇದ್ದುದರಿಂದ ನಿಮಗೆ ಬಹುಶಃ ಶಿಕ್ಷಕರು ಹತ್ತಿರವೇ ಇದ್ದರು, ಎಲ್ಲ ವ್ಯವಸ್ಥೆಗಳು ಹತ್ತಿರವೇ ಇತ್ತು. ಸೊ ನಿಮಗೆಲ್ಲವೂ ಅನುಕೂಲಕರವಾಗಿ ಪರಿಸ್ಥಿತಿ ಮೂಡಿ ಬಂದಿತ್ತು. ನಿಜವಾಗಿಯೂ ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಅಲ್ಲ, ಭಾಗ್ಯ, ಎಸ್, ಭಾಗ್ಯ, ಯೋಗ ಭಾಗ್ಯ ಅಂತ ಹೇಳ್ತೇವೆ ನಾವು. ಹಿಂದೆ ಎಲ್ಲ ತುಂಬಾ ಕಷ್ಟ ಇತ್ತು ನಿಜವಾಗಿ. ನಮ್ಮ ಗುರುಗಳು ಹೇಳೋ ಪ್ರಕಾರ ಅವರು ಸಹ ಹಾಗೆ ಇಲ್ಲಿಂದ ಕೇರಳಕ್ಕೆ ಹೋಗಿ ತಮಿಳುನಾಡಿಗೆ ಹೋಗಿ ಕಲ್ತವ್ರು ಬಂದದ್ದು. ಈಗ ಹಾಗೆ ಅಲ್ಲ, ಈಗ ಗಲ್ಲಿ ಗಲ್ಲಿಗೆ ಈಗ ನೃತ್ಯ ಶಿಕ್ಷಕರು ತುಂಬಾ ಇದ್ದ ಕಾರಣ ತುಂಬಾ ಎಷ್ಟೋ ಕಲಿಯುವ ಆಸಕ್ತಿ ಇರೋ ಮಕ್ಕಳು ಜಾಸ್ತಿ ಇದ್ದಾರೆ. ಅವರಿಗೆ ಮನೆ ಪಕ್ಕನೆ ಕ್ಲಾಸಸ್ ಅಂತ ಸಿಗ್ತದೆ. ನಾನು ಸಣ್ಣ ಇದ್ದಾಗ ಅಷ್ಟು ಕ್ಲಾಸಸ್ ಇರಲಿಲ್ಲ, ಆದ್ರೆ ನೀವು ಹೇಳಿದಾಗೆ ನನ್ನ ಟೀಚರ್ ನಮ್ಮ ಮನೆ ಹತ್ತಿರವೇ ಇದ್ದದ್ದು ನಮ್ಗೆ ತುಂಬಾ ಸುಲಭ, ಅನುಕೂಲ ಆಯ್ತು ಎಲ್ಲದಕ್ಕೂ. ಈಗ ನಮ್ಮ ಮಂಗಳೂರಲ್ಲಿ ಸಹ ಹಾಗೆ ತುಂಬಾ ಒಳ್ಳೆ ಶಿಕ್ಷಕರಿದ್ದಾರೆ. ಅಲ್ಲ, ಈಗ ಮಂಗಳೂರಿನಾಗ ಸಹ ಒಂದು 25-30 ಜನ ಹೆಚ್ಚಿನವರು ತುಂಬಾ ಒಳ್ಳೆಯ ಸಾಧಕರು, ಅದರ ಬಗ್ಗೆ ಆಳವಾದಂತ ಜ್ಞಾನ ಇರುವವರು. ನಿಜಕ್ಕೆ ಅದೊಂದು ಮೆಚ್ಚಿಕೊಳ್ಳತಕ್ಕಂಥ ವಿಷಯ. ಎಸ್ ಎಸ್. ಈಗ ನೀವು ಇಬ್ಬರು ಜಂಟಿಯಾಗಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಯಾವಾಗ ಆರಂಭಿಸಿದ್ರಿ? ನಾವು ಮದುವೆಯಾದ ಆರಂಭದಲ್ಲೇ ನಾವು ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಇಬ್ಬರು ಒಟ್ಟಾಗಿ ಇಲ್ಲ, ಪೂರ್ವದಲ್ಲಿ ಅಷ್ಟು ಕೊಟ್ಟಿಲ್ಲ. ಮದುವೆ ಆದ ಮೇಲೆ ನಾವೊಂದು ಆಕ್ಚುಲಿ ನಮ್ಮ ಭರತಾಂಜಲಿಯಿಂದ ಒಂದು ಪುಣ್ಯಕೋಟಿ ಅಂತ ಒಂದು ನೃತ್ಯ ರೂಪಕ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಪುಣ್ಯಕೋಟಿ, ಇವರು ಹುಲಿ, ನಮ್ಮ ಮಗ ಗೊಲ್ಲ ಮಾಡಿದ್ದ. ಕೆಲವು ಕಾರ್ಯಕ್ರಮಗಳಲ್ಲಿ ಅವನು ಮಾಡಿದ ಗೊಲ್ಲ, ಆಮೇಲೆ ಅವನು ಇಲ್ಲ, ಬೇರೆ ಮಕ್ಕಳು ಮಾಡ್ತಾರೆ. ಆದ್ರೆ ಈಗ ಸಹ ಅವರು ಹುಲಿ, ನಾನು ಪುಣ್ಯಕೋಟಿ. ಮತ್ತೆ ಕ್ಲಾಸಿಕಲ್ ಐಟಮ್ ಇಬ್ಬರು ಒಟ್ಟಿಗೆ ಅಷ್ಟು ಮಾಡಿಲ್ಲ. ಒಂದು ಸಲ ನಮ್ಮದು 15ನೇ ವರ್ಷದ ಟೈಮಲ್ಲಿ ಪಾದ ಪಂಚದಶಕಂ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆವು, ನಮ್ಮ ಸಂಸ್ಥೆ 15 ವರ್ಷ. ಆಗ ರುದ್ರ ಅದರ ಚಮಕಕ್ಕೆ ಒಂದು ನೃತ್ಯವನ್ನು ರೂಪಿಸಿ ಮಾಡಿದ್ದೆವು. ಆಗ ಇಬ್ಬರು ಒಟ್ಟಿಗೆ ಮಾಡಿದ್ದೆವು. ಯಾಕಂದ್ರೆ ಕ್ಲಾಸಿಕಲ್ ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟು ಪ್ರಾಕ್ಟೀಸ್ ಬೇಕು. ನಾವಿಬ್ಬರು ಒಟ್ಟಿಗೆ ಪ್ರಾಕ್ಟೀಸ್ ಖಂಡಿತ ಆಗೋದಿಲ್ಲ. ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಫೀಸ್ ಅಂತ ಹೋಗ್ತಾರೆ, ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಹಾಗೆಲ್ಲ ಮಾಡಿ ಅದೇ ಪ್ರಶ್ನೆಗೆ ನಾನು ಬರಬೇಕಿತ್ತು. ನೀವು ನಿಮ್ಮ ಉದ್ಯೋಗ ಮತ್ತು ಈ ಸಮಾಜಮುಖಿಯಾದ ಕಾರ್ಯಕ್ರಮಗಳೆಲ್ಲ ಉಂಟಲ್ಲ, ಅದರ ನಡುವೆ ನೀವು ಈ ಒಂದು ಕಲಾ ಪ್ರಕಾರಕ್ಕೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಯಾಕಂದರೆ ನಾವು ಬೇರೆ ಕಲಾ ಪ್ರಕಾರಕ್ಕಿಂತಲೂ ಈ ರೀತಿಯ ಸಂಗೀತ ಅಥವಾ ಭರತನಾಟ್ಯಕ್ಕೆ ತುಂಬ ಡೆಡಿಕೇಶನನ್ನು ಬಯಸ್ತದೆ ಅದು. ಸೊ ಯಾವ ರೀತಿ ನಿಮ್ಮ ಸಮಯವನ್ನು ಇದಕ್ಕೆ ನೀವು ಕೊಡ್ತಾ ಇದ್ರಿ, ಅಥವಾ ಈಗಲೂ ಕೂಡ ಕೊಡ್ತಾ ಇದ್ದೀರಿ ಅಂತ? ಆ್ಯಕ್ಚುಲಿ ಭರತನಾಟ್ಯ ಅಂತ ಹೇಳೋದು ಅದು ನನಗೆ ಒಂಥರ ಸಂಗೀತವೂ ಅಷ್ಟೇ. ನಾನು ಸಂಗೀತವನ್ನು ಕಲ್ತಿದ್ದೇನೆ, ನಮ್ಮ ಎಂ ನಾರಾಯಣದ ಸಂಗೀತ ಕಲ್ತಿದ್ದೆ. ಅದು ನನ್ನ ಆಫೀಸಿನಿಂದ ಹೋಗಿ ಅಲ್ಲಿ ನನಗೆ ಸಾಧಾರಣ ವರ್ಣ ತನಕ್ಕೆಲ್ಲ ಪಾಠ ಆಗಿದೆ. ನಾನು ಹೋಗುವಾಗ ಅವ್ರದ್ದು ಅರ್ಧ ಕ್ಲಾಸ್ ಆಗ್ತದೆ. ಸೊ ಹಾಗೆ ನನಗೆ ಮತ್ತೆ ನನ್ನಿಂದಾಗಿ ಇನ್ನೊಬ್ಬರಿಗೆ ಉಪಕಾರ ಇದಾಗಬಾರ್ದು ಹೇಳುವ ಅಂತ ಇದರಿಂದ ಅವ್ರ ಆಸಕ್ತಿ ಉಂಟು ಒಳ್ಳೆ. ಅದರಲ್ಲೂ ಸಹ ಭರತನಾಟ್ಯದಲ್ಲೂ ಸಹ ಅಷ್ಟೇ. ಇಲ್ಲಿಂದ ನಾನು ಉಳ್ಳಾಲಕ್ಕೆ ಹೋಗಿ ಆಫೀಸ್ 5 ಗಂಟೆ ನಂತರ ಹೋಗಿ ಕಲಿತು ಬಂದು ಇದು ಮಾಡ್ತಿದ್ದೆ. ಮನೆಗೆ ಬರುವಾಗ 8, 9, 10 ಗಂಟೆ ಲಾಸ್ಟ್ ಬಸ್ ತಪ್ಪಿರ್ತದೆ. ಕೆಲವೊಮ್ಮೆ ಎಷ್ಟು ಸಲ ಮಂಗಳೂರಿಂದ ಕೃಷ್ಣಾಪುರದವರೆಗೆ ಸಹ ನಡ್ಕೊಂಡು ಹೋಗಿದ್ದೇನೆ, 1-2 ಸಲ ಹೀಗೆಲ್ಲ ಆಗಿದೆ. ಆದರೂ ನನಗೆ ಆರ್ಟ್, ಭರತನಾಟ್ಯ ಕಲೆ ಅದು ಬೇಕು, ಅದೊಂಥರ ಒಳ್ಳೆ ಕಲೆ ಅಂಥೇಳಿ ದೃಷ್ಟಿಯಿಂದ ಮುಂದುವರಿಸಿಕೊಂಡು ಬಂದಿದೆ. ಈಗ ಹೇಗೆ ಅಂತ ಹೇಳಿದರೆ ಆಫೀಸಿನ ನಂತರ ನಾನು 1-1.5 ಗಂಟೆ ನಮ್ಮ ಈಗ ಭರತನಾಟ್ಯ ತರಗತಿಯ ಸಂಪೂರ್ಣ ಜವಾಬ್ದಾರಿ ನನ್ನ ಶ್ರೀಮತಿಯವರಿಗೆ ಕೊಟ್ಟಿದ್ದೇನೆ. ನಾನು ಏನಿದ್ರು ಸಹ ಬಾಲಪಾಠಗಳಿಗೆ, ನಿಜ ಹೇಳ್ಬೇಕಂದ್ರೆ ನಾನೊಂದು ಅಡವು ಸಟ್ಟು ಮಾಡಿ ಮಕ್ಕಳಿಗೆ ನಾನೊಂದು ಅಲಾರಿಪು ತನಕ ನಾನು ಅವರನ್ನು ಕರೆಕ್ಟ್ ಫಾಲೋ ಮಾಡಿ ಸೆಟ್ ಮಾಡಿ ಕೊಡ್ತೇನೆ. ಆಗ ಅವಳು ಹೇಳಿದ ಹಾಗೆ ಅಂತ ಅದಕ್ಕೆ ಅದರ ಮೇಲೆ ಬೇಕಾದಾಗೆ ಸ್ಟ್ರಕ್ಚರ್ ಎಲ್ಲ ಹಾಕೋದು ಅವಳ ಕೆಲಸ. ಹಾಗೆ
ಇನಿಷಿಯಲಿ ಆಕ್ಚುಲಿ ನಾವು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಇವರು ಸೋಷಿಯಲ್ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಇತ್ತು, ಆದ್ರೂ ಕಷ್ಟಪಟ್ಟು ಬರ್ತಿದ್ರು ಕ್ಲಾಸ್ಗಳಿಗೆ. ಕೆಲವೊಮ್ಮೆ ನಾನೊಬ್ಬಳೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು, ಆದ್ರೆ ಅವರು ಮಾಡೋದು ಒಳ್ಳೆ ಕೆಲಸ ಅಲ್ವಾ ಸೋಷಿಯಲ್ ಆಕ್ಟಿವಿಟೀಸ್, ಆದ ಕಾರಣ ನಾನು ಅದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಎಸ್, ನೀವು ಕೂಡ ಸಹಕರಿಸ್ತಾ ಇದ್ದೀರಿ ತಕರಾರಿಲ್ಲದೆ. ಎಸ್, ನಾನೊಂದು ಸಣ್ಣದೊಂದು ಬ್ರೇಕ್ ತಗೊಳ್ಳೋ ವಿರಾಮ. ವೀಕ್ಷಕರು, ಸಣ್ಣ ಒಂದು ವಿರಾಮ, ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಕಲಾ ಸಂಚಯ ಮಾತುಕತೆಗೆ ಮತ್ತೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿರುವವರು ಶ್ರೀಧರ ಹೊಳ್ಳ ಮತ್ತು ಪ್ರತಿಮಾ ಶ್ರೀಧರ ಹೊಳ್ಳ, ಇಬ್ಬರು ಕೂಡ ಭರತನಾಟ್ಯ ಕಲಾವಿದರು, ಕಲಾವಿದ ದಂಪತಿಗಳು, ಮಂಗಳೂರಿನ ಭರತಾಂಜಲಿ ನೃತ್ಯ ಸಂಸ್ಥೆಯ ಸ್ಥಾಪಕರು. ಈಗಾಗಲೇ ನಮ್ಮ ಮಾತುಕತೆಯ ಸಂದರ್ಭದಲ್ಲಿ ಶ್ರೀಧರ ಹೊಳ್ಳ ಅವರು ಮತ್ತು ಶ್ರೀಮತಿ ಪ್ರತಿಮಾ ಅವರು ಹೇಳಿದರು ಅವರ ಬಾಲ್ಯ, ಅವರ ಆರಂಭದ ಒಂದು ಅಧ್ಯಯನದ ಸಂದರ್ಭ, ಅವರ ಗುರುಗಳ ಪ್ರೋತ್ಸಾಹ, ಈ ಎಲ್ಲ ವಿಚಾರವನ್ನು ನಾನು ಶ್ರೀಧರ್ ಸರ್ ಹತ್ರ ಕೇಳ್ತಾ ಇದ್ದೆ, ನಿಮ್ಮ ಸಮಯವನ್ನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೀರಿ ಅಂತ. ಅಂತ ಹೇಳಿದ್ರೆ ಕಲೆಯಷ್ಟೇ ಪ್ರೀತಿಯಿಂದ ಅವರು ಸಮಾಜಮುಖಿ ಕಾರ್ಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು. ಸರ್, ನೀವು ಜನಜಾಗೃತಿ ವೇದಿಕೆಯಲ್ಲಿ ತೊಡಗಿಕೊಳ್ತೀರಿ, ಸರ್ವಧರ್ಮ ಸಮ್ಮೇಳನ ಮಾಡ್ತೀರಿ, ಆಮೇಲೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಹೋಗ್ತೀರಿ. ಈ ರೀತಿಯ ಅದಕ್ಕೊಂದು ತುಂಬ ಕಸುವು ಬೇಕು. ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಸಮಾಜಮುಖಿ ಎಷ್ಟೋ ಮಂದಿಗೆ ಆಲೋಚನೆಗಳಿದ್ದರೂ ಕೂಡ ಅಥವಾ ಕನಸುಗಳಿದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಒಂದು ಕಡೆ ಉದ್ಯೋಗದಲ್ಲಿದ್ದೀರಿ, KIOCIL ಅಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದೀರಿ, ಒಂದು ಕಡೆ ಈ ನಿಮ್ಮ ಭರತನಾಟ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ, ಅದರ ಜೊತೆಗೆ ಊರ ಜನಕ್ಕೆ ಒಂದಷ್ಟು ಏನು ಸಹಾಯ ಆಗಲಿ, ನೆರವಾಗಲಿ, ಪ್ರೇರಣೆ ಆಗಲಿ ಅಂತ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಯಾಕೆ, ಯಾವ ರೀತಿ, ಯಾವ ಕಾರಣದಿಂದಾಗಿ ತೊಡಗಿಸಿಕೊಳ್ತೀರಿ ಮತ್ತು ಹೇಗೆ ತೊಡಗಿಸಿಕೊಳ್ತೀರಿ ಅಂತ ಒಳ್ಳೆ ಹೇಗೆ, ಏನು, ಎತ್ತ ಅಂತ, ಅದೇ ನನ್ನದು ಪ್ರಶ್ನೆ. ಅದಕ್ಕೊಂದು ಬದ್ಧತೆ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ಅದು ಎಲ್ಲರಿಗೂ ಖಂಡಿತವಾಗಿ ಮಾಡಲಿಕ್ಕೆ ಬರುವುದೂ ಇಲ್ಲ, ಆಗುವುದೂ ಇಲ್ಲ. ಏನದು ಆ ಪ್ರೇರಣಾ ಶಕ್ತಿ ಏನು ಅಂತ ನಿಮ್ಮದು? ಆಯ್ತು, ಅಲ್ಲಿಗೆ ಬರ್ತೇನೆ. ಏನೋ ಒಂದು ಮುಖ್ಯವಾಗಿ ಅದೇ ಇಟ್ ಇಸ್ ಪಾಸಿಬಲ್ ಅಂತ. ಮುಖ್ಯವಾಗಿ ಈ ಆರ್ಥಿಕವಾಗಿ ಕಷ್ಟಪಡುವವರನ್ನು ಸ್ವಲ್ಪ ಏನೋ ಅಂದರೆ ನನ್ನ ಹೆಂಡತಿ ಹೇಳ್ತಾಳೆ, ಅವರ ಪೂರ್ವಾಪಾರ ನೋಡಿಕೊಂಡೇ ನೀವು ಹೆಲ್ಪ್ ಮಾಡಬೇಕು, ಎಲ್ರಿಗೂ ಸೀದಾ ಕೈ ಇದು ಮಾಡೋದಲ್ಲ ಅಂತೇಳಿ. ಈಗ ಸ್ವಲ್ಪ ಇದು ಮಾಡ್ತೇನೆ, ಆದರೂ ಸಹ ಕೆಲವೊಮ್ಮೆ ಕಷ್ಟ ಆಗ್ತದೆ. ಮತ್ತು ಮುಖ್ಯವಾಗಿ ನಾನು ಈ ಧರ್ಮಸ್ಥಳದ ಹೆಗ್ಗಡೆಯವರ ಸಂಪರ್ಕ ಆದ ಮೇಲೆ ಸಾಧಾರಣ ಜನಜಾಗೃತಿ ವೇದಿಕೆ ಮಂಗಳೂರಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಅದರ ಸ್ಥಾಪಕ ಸದಸ್ಯ ನಾವೇ ಅದಕ್ಕೆ ಮಂಗಳೂರಲ್ಲಿ ನಾವು ಒಂದು 4-5 ಜನ ಇದ್ದೇವೆ, ನಾವೇ ಅದನ್ನು ಆರಂಭಿಸಲಿಕ್ಕೆ ಹೆಗ್ಗಡೆಯವರೊಟ್ಟಿಗೆ ನಾವು ಇದ್ವಿ. ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಇದ್ದಾಗ ಹೆಗ್ಗಡೆಯವರು ನಿಜಕ್ಕೂ ಅವರು ಮಾಡ್ತಾ ಇರೋದು ಒಂದು ಅತ್ಯುತ್ತಮ ಕೆಲಸ. ಈ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು, ಒಳ್ಳೆ ಸಮಾಜ ಸಿಗಬೇಕು. ಅದರಲ್ಲಿ ಇದ್ದಾಗ ಕೆಲವ್ರದ್ದು ಕಷ್ಟ, ಕೆಲವರು ಆ ಕುಡಿತ ಯಾಕೋಸ್ಕರ ಕುಡಿತಕ್ಕೆ ಹೋಗ್ತಾರೆ, ಅವರ ಫ್ಯಾಮಿಲಿ ಪ್ರಾಬ್ಲಮ್ಸು, ಅವರ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಅರ್ಥೈಸಿಕೊಂಡಾಗ ನಿಜವಾಗಿ ನಾವು ನಮ್ಮದು ಏನು ನಾವು ಸಮಾಜಕ್ಕೆ ಕೊಡ್ತೇವೆ ಅದು ನಿಜಕ್ಕೂ ಶೂನ್ಯ ಅಂತ ಅನಿಸ್ತದೆ ನನಗೆ ಒಂದು ಲೆಕ್ಕದಲ್ಲಿ. ಹಾಗನಿಸ್ತದೆ ನಾವು ಇನ್ನೂ ಸಹ ಸಮಾಜಮುಖಿಯಾಗಿ ಇರಬೇಕು, ಸಮಾಜವನ್ನು ಒಳ್ಳೆ ಪರಿಶುದ್ಧವಾಗಿ ಒಂದು ನಿರ್ಮಾಣ ಮಾಡಬೇಕಂತೇಳಿ. ಹಾಗೆ ಇತ್ತೀಚೆಗೆ ಈ ಡ್ರಗ್ಸ್ ಅವೇರ್ನೆಸ್, ಡ್ರಗ್ಸ್ ಅಂತ ಹೇಳುವಂಥದ್ದು ಅತ್ಯಂತ ಒಂದು ಇದು ದೊಡ್ಡ ಮಾರಕವಾಗಿ ನಮ್ಮ ಇವತ್ತಿನ ಸಮಾಜದಲ್ಲಿ ಎಲ್ಲ ನಾವು ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಡ್ರಗ್ಸ್ ಅನ್ನೋದು ಭಾರಿ ವ್ಯಾಪಕವಾಗಿ ಒಂದು ಪಿಡುಗಾಗಿ ಇವತ್ತು. ಅದರಲ್ಲೂ ಈ ಜರ್ದ, ನಾನು ಎಷ್ಟೋ ಸಲ ನನ್ನ ಹೆಂಡತಿ ಬೈತಾಳೆ ನನಗೆ, ನಾನು ಯಾವುದು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿ ಜರ್ದ ತಿಂತ ಇದ್ರೆ ಕಾರ್ ನಿಲ್ಲಿಸಿ ಅವರನ್ನೆಲ್ಲ ಬದಿಗೆ ಕರೆದು ಅವರಿಗೆ ಒಂದಷ್ಟು ಅಡ್ವೈಸ್ ಮಾಡ್ತೇನೆ, ಆಯ್ತಾ. ಈಗ ನಮ್ಮ ಕುದುರೆಮುಖದಲ್ಲೂ ಸಹ ಹಾಗೆ ಅಲ್ಲಿ ಕೆಲಸ ಬೇರೆ ಬೇರೆ ಆಚೆಯವರು ನಾರ್ತಿನವರು ಇರ್ತಾರೆ, ಅವರೆಲ್ಲ ಜರ್ದ ಹಾಕಿ ಹೀಗೆ ಉಗುಳ್ತಾ ಇರ್ತಾರೆ. ಸೊ ಅವರನ್ನೆಲ್ಲ ಕರೆದು ಕೂತ್ಕೊಳಿಸಿ ಅವರಿಗೆ ಬೇರೆ ಬೇರೆ ಅದರ ಏನು ಆಗ್ತದೆ ಏನು ಇದು ಅಂತ ಹೇಳಿ ಕೆಲವರು ಬಿಡ್ತಾರೆ, ಕೆಲವರು ನೆಕ್ಸ್ಟ್ ಡೇ ಸರ್ ಈಗ ಈ ಪೆಟ್ರೋಲ್ ಪಂಪಲ್ಲಿ ನೀವು ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗುವವರು, ನೀವು ಅಲ್ಲಿ ಪಾಪ ಅವರನ್ನೆಲ್ಲ ಕರೆದು ನಿಲ್ಲಿಸಿ ಮಾತನಾಡಿಸುವಂಥದ್ದು, ಈ ಬೇರೆ ಕಾರ್ಮಿಕರನ್ನೆಲ್ಲ ಅವರ ಕೆಲಸದ ಮಧ್ಯೆ ಹೋಗಿ ನೀವು ಹೋಗು ತೋರಿಸಿ ಅವರಿಗೆ ಮಾತಾಡುವಂಥದ್ದು, ಅವರೆಲ್ಲ ಹೀಗೆ ಸಹಿಸಿಕೊಳ್ತಾರೆ, ಏನು ಹೇಳ್ತಾರೆ? ತುಂಬಾ ಇಲ್ಲ, ಕೆಲವರು ಇವ್ರು ಹೇಳಿದ ಕೂಡಲೇ ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಆಗ್ತಾರೆ. ಅದು ನಾನು ಇವರ ಹತ್ರ ಯಾವಾಗಲೂ ಕೇಳಲಿಕ್ಕುಂಟು,
ನೀವೀಗ ಹೋಗೋರನ್ನ ದಾರಿಯಲ್ಲಿ ಹೋಗೋರನ್ನೆಲ್ಲ ಕರೆದು ನೀನ್ ಜರ್ದ ತಿನ್ಬೇಡ, ಸ್ಮೋಕ್ ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಕೇಳ್ತಾರ? ನನ್ಗೆ ಒಳ್ಳೇದು, ಅವರು ಒಳ್ಳೆ ಆಗ್ಬೇಕು ಅಂತ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ. ನಾನೊಂದು 50 ಜನರಿಗೆ ಹೇಳಿದ್ರೆ ಒಬ್ಬರು ಬಿಟ್ರು ಒಳ್ಳೇದೇ ಅಲ್ವಾ? ನನ್ನ ಒಂದು ಪರಿಶ್ರಮಕ್ಕೆ ಅದು ಸಾರ್ಥಕ ಆಯ್ತು ಅಂತ. ಈಗ ಹಾಗೆ ನಮ್ಮ ಮನೆ ಹತ್ರ ನೀವು ಈ ರೀತಿ ಹೇಳ್ತಾ 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 ಬಹುಶಃ ನನ್ನ ಪ್ರಕಾರ ಒಂದು 25 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀರಿ ಅಲ್ವಾ? ನೀವು ನಿಮ್ಮ ಒಂದು ಈ ಒಂದು ಪಥವನ್ನೇ ನೋಡಿದಾಗ ಏನನ್ನಿಸ್ತಾ ಉಂಟು ನಿಮಗೆ? ನೀವು ಸಾವಿರಾರು ಜನಕ್ಕೆ ಹೇಳಿದ್ದೀರಿ, ಪ್ರವಚನ ಮಾಡಿದ್ದೀರಿ, ನೀವು ಮಾದಕ ವ್ಯಸನದಿಂದ ಹೊರಗೆ ಬನ್ನಿ ಅಂತ ಹೇಳಿಕೊಂಡು ಬಂದಿದ್ದೀರಿ ನೀವು. ಎಸ್, ನಿಮ್ಮನ್ನೇ ನೀವೇ ಒಮ್ಮೆ ತಿರುಗಿ ನೋಡುವಾಗ ಅದರ ಫಲಶ್ರುತಿ ಬಗ್ಗೆ ನಾನು ಕೇಳುವಂಥದ್ದು ನಿಮ್ಮ 100ಕ್ಕೆ 100% ಫಲಶ್ರುತಿ ಆಗಿದೆ ಅಂತ ನಾವು ನಿರೀಕ್ಷೆ ಮಾಡುವುದಿಲ್ಲ. ಎಸ್, ಇಲ್ಲ, ಅದರಿಂದ ನನಗೆ ಸಂತೃಪ್ತಿ ಉಂಟು. ಖಂಡಿತವಾಗಿ ನನಗೆ ಎಷ್ಟೋ ಜನ, ಈಗ ನಮ್ಮ ಉದಾಹರಣೆ ನಮ್ಮ ಮನೆ ಹತ್ರ ಪೆಟ್ರೋಲ್ ಪಂಪ್, ಅಲ್ಲಿ ನಾನು ಹೇಳಿ ಅವರೊಂದು 2-3 ಜನ ಹುಡುಗರು ಬಿಟ್ಟಿದ್ದಾರೆ, ಆಯ್ತಾ? ಅವರೀಗ ನಾನು ಹೋದ ಕೂಡಲೇ ಫಸ್ಟ್ ಪ್ರಿಫರೆನ್ಸ್ ನನಗೆ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಸಾವಿರದಲ್ಲಿ 3 ಮಂದಿ ಬಿಟ್ಟು ಕೂಡ ಭಾರಿ ದೊಡ್ಡ ವಿಷಯ. ಅವರು ಹೇಳ್ತಾರೆ ಒಂದು ಚಟದಿಂದ ಬಿಡಿಸುವುದು ಅದಷ್ಟು ಸುಲಭದ ಕೆಲಸವೇ ಅಲ್ಲ. ಹಾಗೆ, ಯಾಕೆಂದ್ರೆ ಉದಾಹರಣೆಗೆ ಇವಳು ಒಟ್ಟಿಗೆ ಇರ್ತಾಳೆ, ಇವಳಿಗೆ ಗೊತ್ತಿರ್ತದೆ, ಅವರು ಬಂದು ಮಾತಾಡೋದು, ಅವ್ರಿಗೂ ನಮಸ್ಕಾರ ಹೇಳೋದು, ಮತ್ತೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ, ಆಗ ನಮಗೊಂದು ಸಾರ್ಥಕತೆ ಬರ್ತದೆ. ಹಾಗೆ ನಾನು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳಿಗೆ ಸಹ ಪ್ರತಿಯೊಂದು ಕ್ಲಾಸ್ ಆದ ಮೇಲೆ 5-10 ನಿಮಿಷ ನಾನು ಅವರಿಗೆ ಅಡ್ವೈಸ್ ಮಾಡೋದುಂಟು. ದುಶ್ಚಟ ಅಂದ್ರೆ ಏನು, ದುಶ್ಚಟ ಹೇಗೆ ಬರ್ತದೆ, ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಹೇಗೆ ದಾಸರಾಗ್ತೇವೆ. ಈಗ ಗೊತ್ತಿದ್ದು ದಾಸರಾಗುವುದಕ್ಕಿಂತಲೂ ಸಹ ಗೊತ್ತಿಲ್ಲದೆ ದಾಸರಾಗುವಂತವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು ಈಗ. ಅದಕ್ಕೆ ನಾವು ಹೇಗಿರಬೇಕು, ಮಕ್ಕಳೇ ನೀವು ಹೊರಗಡೆ ಹೋದರೆ ಹೇಗೆ ಕುಡಿಬೇಕು, ನೀವು ಹೊರಗಡೆದ್ದು ಪದಾರ್ಥಗಳನ್ನು ಅಥವಾ ಪಾನೀಯಗಳನ್ನು ಯಾವ ರೀತಿಯಲ್ಲಿ ತುಂಬ ಆಲೋಚನೆ ಮಾಡಬೇಕು. ಆ ಥರ ತುಂಬ ಅಡ್ವೈಸ್ ಕ್ಲಾಸಲ್ಲಿ ನಾನು ಒಂದು 10 ನಿಮಿಷ ಮಕ್ಕಳಿಗೆ ಇದರ ಬಗ್ಗೆನೇ ಕೋಚಿಂಗ್ ಕೊಡ್ತಾ ಇರ್ತೇನೆ. ಒಂದು ಕಡೆ ಬಸ್ಸಿನಲ್ಲಿ ಹೋಗುವ ಮಾರ್ಗದರ್ಶನ. ಶ್ರೇಷ್ಠ ಗುರುಗಳು ಖಂಡಿತವಾಗಿ ಕೂಡ. ಅಂದರೆ ಒಬ್ಬ ವ್ಯಕ್ತಿ ಕೇವಲ ತನ್ನ ಕಲಾ ಪ್ರಕಾರದಲ್ಲಿ ಮಾತ್ರ ಯಶಸ್ಸು ಕಂಡರೆ ಸಹ ಸಾಲದು, ಆತನ ಜೀವನದಲ್ಲಿ ಕೂಡ ಒಂದು ಆದರ್ಶವನ್ನು, ಒಂದು ಮೌಲ್ಯವನ್ನು ರೂಢಿಸಿಕೊಳ್ಳಬೇಕನ್ನೋ ರೀತಿಯಲ್ಲಿ ನೀವು ಪಾಠ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ಬರ್ತಾ ಇದ್ದೀರಿ. ಏನು ಹೇಳ್ತಾರೆ ಇದನ್ನೆಲ್ಲ ಕೇಳುವಾಗ ಅವರ ಪೋಷಕರು? ಈ ಸಂಗೀತ ನಾವು ನೃತ್ಯ ಅಂತ ಕಲೀಲಿಕ್ಕೆ ಹೋಗ್ತಾರೆ, ಮಾಸ್ಟ್ರು ಒಂದು 10 ನಿಮಿಷ ಇದನ್ನೇ ಭಾಷಣ ಮಾಡ್ತಾರೆ. ಅವರಿಗಂತೂ ತುಂಬಾ ಖುಷಿ ಆಗ್ತದೆ. ಎಷ್ಟೋ ಪೇರೆಂಟ್ಸ್ ಬಂದು ಮನೆಯಲ್ಲಿ ಮಕ್ಕಳು ಅವ್ರು ಹೇಳಿದಾಗೆ ಕೇಳದಿದ್ರೆ ನನ್ನ ಹತ್ರ ಹೇಳೋದಕ್ಕೆ ಜಾಸ್ತಿ ಅವರ ಹತ್ರ ಬಂದು, ಸರ್ ಹತ್ರ ಬಂದು, ಸರ್ ಹೀಗೀಗೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಕೆಲವು ಸ್ವಲ್ಪ ಒಂದು ಈಗ PUC ಗೆ ಬರುವ ಮಕ್ಕಳ ತಾಯಂದ್ರು ಕೆಲವೊಮ್ಮೆ ಅವರಿಗೆ ತುಂಬಾ ಮಾರ್ಗದರ್ಶನ ಅಗತ್ಯ ಇರುವಂತದ್ದು, ಟೀನೇಜ್ ಅಂತ ಹೇಳ್ತೇವೆ. ನಂಗೆ ಯಾಕೋ ಒಂದು ಅವಳ ಮೇಲೆ ಯಾಕೋ ಸಂಶಯ ಆಗ್ತಾ ಉಂಟು ಟೀಚರ್, ನೀವು ಹೇಳಿದ್ರೆ ಕೇಳ್ತಾಳೆ, ಸರ್ ಹತ್ರ ಹೇಳಲಿಕ್ಕೆ ಹೇಳಿ ಬುದ್ಧಿ. ಹಾಗೆ ನಾವು ಮಕ್ಕಳನ್ನು ಪರ್ಸನಲ್ ಆಗಿ ಕರೆದು ಮಾತಾಡಿದ್ದು ಉಂಟು. ಎಸ್, ಖಂಡಿತಕ್ಕೂ ನೀವು ಕಲಾ ಪ್ರಕಾರದಲ್ಲಿ ಒಬ್ಬ ಅನುರೂಪದ ಜೋಡಿ. ಕೇವಲ ಅವರನ್ನು ಕಲೆಯಲ್ಲಿ ಮಾತ್ರ ಅವರಿಗೆ ಆ ಚೌಕಟ್ಟಿನ ಒಳಗಡೆ ಮಾತ್ರ ಅಲ್ಲದೆ ಅದರ ಆಚೆಗೂ ಕೂಡ ಅವರ ಒಂದು ಜೀವನವನ್ನು ರೂಪಿಸ್ತಾ ಇದ್ದೀರಿ. ಮೇಡಮ್, ಇವರ ಬಗ್ಗೆ ನಿಮಗೆ ತುಂಬ ಖುಷಿ ಅಂತ ಅನಿಸುವಂಥ ವಿಚಾರ ಅಥವಾ ಅವರ ಬಗ್ಗೆ ಅವರು ಇಂಥದ್ದನ್ನು ಮಾಡಬಾರದಿತ್ತು, ಇದು ಸರಿಯಲ್ಲ ಅಂಥದ್ದು ಏನಾದರೂ ಆದದ್ದು ಉಂಟಾ ಇಲ್ವಾ? ಇರಬೇಕಂತ ಇಲ್ಲ. ಅವರನ್ನು ಖುಷಿ ಇದ್ದ ವಿಚಾರದಿಂದಾಗೆ ಮದುವೆಯಾಗಿ ಒಟ್ಟಿಗಿದ್ದೇವೆ ಇಷ್ಟು. ಅದೇ ನಾನು ಮದುವೆ ಆಗುವಾಗ ಅವಳಿಗೆ ಇದೆಲ್ಲ ಗೊತ್ತಿಲ್ಲ ಆಯ್ತು, ನಾನು ಸೋಷಿಯಲ್ ಆಕ್ಟಿವಿಟೀಸ್ ಹೀಗೆಲ್ಲ ಇದ್ದೇನೆ ಅಂತೇಳಿ. ಅಲ್ಲ, ಅದು ಮದುವೆಯಾಗಿ ಕ್ರಮೇಣ ಗೊತ್ತಾಯ್ತು, ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡೇ ಮುಂದೆ ಬರೋದು ಸರಿ ಅಂತ. ಆ ಇನಿಷಿಯಲ್ ಟೈಮ್ ಅಲ್ಲಿ ಕಿರಿಕಿರಿ ಆಗ್ತಿತ್ತು, ನಾವಿಬ್ರು ಎಲ್ಲಿಗೆ ಒಟ್ಟಿಗೆ ಹೋಗ್ಲಿಕ್ಕೆ, ಇಲ್ಲಿ ಅವರು ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೋಗ್ತಾರೆ ಅಂತ. ಆದ್ರೆ ಮತ್ತೆ ಅದು ಒಳ್ಳೇದು ಅಂತ ನಾವು ಸಹ ದೊಡ್ಡ ಆಗ್ತಾ ಬರುವಾಗ ನಮಗೂ ಗೊತ್ತಾಗ್ತದಲ್ವಾ, ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡೆ. ಒಟ್ಟು ಒಂದು ಸಮಾಜದೊಂದು ಆ ಒಂದು ರಿಯಾಕ್ಷನ್, ಅದರೊಂದು ಫಲಶ್ರುತಿಗಳು ನೋಡಿದಾಗ ಬಹುಶಃ ಅದು ನಿಮಗೆ ಕೂಡ ಒಂಥರ ಪ್ರೇರಣೆ ಆಗಿರ್ಬೋದು. ಮೇಡಮ್, ಈಗ ಭರತನಾಟ್ಯದ ವಿಚಾರಕ್ಕೆ ಬರುವಾಗ, ಈಗ ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಶ್ರೀಧರ ಹೊಳ್ಳ ಅವರು ಪಾಠ ಮಾಡಿರ್ತೀರಿ, ತರಬೇತಿ ಮಾಡಿರ್ತೀರಿ. ನೀವು ಈಗಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಮತ್ತು ಅವರ ಪೋಷಕರಲ್ಲಿ ಕಾಣುವಂಥ ಏನಾದರೂ ಡ್ರಾಬ್ಯಾಕ್ಸ್ ಅಥವಾ ಏನಾದರೂ ಇನ್ನೂ ಸ್ವಲ್ಪ ಅವರ ಡೆಡಿಕೇಶನೋ ಅಥವಾ ಈ ಸ್ವರೂಪದಲ್ಲಿ ಬದಲಾವಣೆ ಆಗಬೇಕಾಗಿತ್ತೋ, ಪೋಷಕರು ಕೂಡ
ವಿದ್ಯಾರ್ಥಿಗಳು ಕೂಡ. ಖಂಡಿತ ಡ್ರಾಬ್ಯಾಕ್ಸ್ ಇದ್ದೇ ಇದೆ. ಯಾಕೆ ಹೇಳಿದ್ರೆ ನಾವು ಪ್ರೋಗ್ರಾಮ್ಸಿಗೆ ನಾವು ಕಲಿತಿದ್ದ ಟೈಮಲ್ಲಿ ನಂಗೆ ಸರಿ ನೆನಪುಂಟು, ಆಗೆಲ್ಲ ಜಾತ್ರೆಗಳೆಲ್ಲ ಲೇಟೇ ಆಗೋದು. ನಾವು ಎಷ್ಟೋ ದಿನ ಎಕ್ಸಾಮಿನ ಮುಂಚಿನ ದಿನ ಸಹ ಪ್ರೋಗ್ರಾಮಿಗೆ ಹೋಗಿ ರಿಟರ್ನ್ ಮನೆಗೆ ಬರುವಾಗ 4 ಗಂಟೆ ಬೆಳಿಗ್ಗೆ. ಆದ್ರೂ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಎಕ್ಸಾಮ್ ಬರೆಯೋದು, ಸ್ಕೂಲ್ ಅಟೆಂಡ್ ಆಗ್ತಿದ್ದೆವು, ರಜೆ ಮಾಡ್ತೇ ಇರ್ಲಿಲ್ಲ. ಆದ್ರೆ ಈಗ ಪ್ರೋಗ್ರಾಮ್ಗಳೇನು ಅಷ್ಟು ಲೇಟ್ ಆಗೋದಿಲ್ಲ. ಆದ್ರೂ ಸಹ ಕೆಲವೊಮ್ಮೆ ಮಕ್ಕಳು ಪ್ರೋಗ್ರಾಮಿಗೆ ಬ್ಯಾಡ ಟೀಚರ್ ಅಂತ ಹೇಳೋರು ಇದ್ದಾರೆ. ಅಂದ್ರೆ ಹೋಗಿ ಬರುವಾಗ ಲೇಟ್ ಆಗ್ತದೆ, ಅವಳು ಓದುದ್ರಲ್ಲಿ ಹಿಂದೆ ಬೀಳ್ಬೋದು, ಅಂದ್ರೆ ಕಲ್ತ್ರೆ ಸಾಕು ಅಂತ. ಕೆಲವರಿಗೆ ಆಸಕ್ತಿ ಇದೆ ಪ್ರೋಗ್ರಾಮ್ ಮಾಡಬೇಕು ಅಂತ, ಆದ್ರೆ ಡೆಡಿಕೇಶನ್ ಸಾಕಾಗೋದಿಲ್ಲ. ಯಾಕೇಳಿ ಒಂದು ಮಕ್ಕಳು ಈಗ ತಿನ್ನುವ ಫುಡ್ ಕರೆಕ್ಟ್ ಇಲ್ಲ ಅಂತ, ಅದ್ ಕಾರಣ ಅವರಲ್ಲಿ ಸ್ಟ್ಯಾಮಿನವೇ ತುಂಬಾ ಕಡಿಮೆ. ಸ್ವಲ್ಪ ಹೊತ್ತು ಮಾಡಿದ ಕೂಡಲೇ ನಮ್ಗಿಂತ ಮೊದಲೇ ಅವರೇ ಸುಸ್ತಾಗ್ಬಿಡ್ತಾರೆ. ಈಗಂತೂ ಆತಂಕದ ವಿಚಾರ ಇದು. ಈಗಂತೂ ಕೋವಿಡ್ ಬಂದ ಮೇಲೆ 1.5 ವರ್ಷ ಮನೆಯಲ್ಲಿ ಕೂತು ಈಗ ಮಕ್ಕಳಿಗೆ ಇವತ್ತು ಯಾಕೆ ಅಮ್ಮ ತುಂಬಾ ಸುಸ್ತಾಗ್ತದೆ, ಇವತ್ತು ಶಾಲೆ ಇತ್ತು ಟೀಚರ್ ಅಂತ ಹೇಳ್ತಾರೆ. ಅಂದ್ರೆ ಶಾಲೆಗೆ ಹೋಗಿ ಬಂದದೇ ಸುಸ್ತು ಈಗಿನ ಮಕ್ಕಳಿಗೆ. ಈಗಂದ್ರೆ ನಾವೆಲ್ಲ ತುಂಬಾ ಹೊರಗಡೆ ಆಟ ಆಡ್ತಿದ್ದೆವು. ಈಗಿನ ಮಕ್ಕಳು ಮೊಬೈಲ್, ಟಿವಿ, ಕಂಪ್ಯೂಟರ್ ಮುಂದೆನೆ ಆಟ ಆಡೋದು. ಅದ ಕಾರಣ ಅವರಿಗೆ ದೈಹಿಕವಾದಂತ ವ್ಯಾಯಾಮ ಕಡಿಮೆ ಇರುವುದರಿಂದ ಆ ಸ್ಟ್ಯಾಮಿನಾ ಸಹ ಕಡಿಮೆ ಆಗ್ತಾ ಬರ್ತದೆ. ಸರ್ ಏನು ಹೇಳ್ತೀರಿ? ಅದೇ ಮಕ್ಕಳಿಗೆ ಈಗಿನ ಮುಂಚಿನ ಹಾಗೆ 4-5 ಮಕ್ಕಳಿಲ್ಲ. ಈಗ ಒಂದು ತಪ್ಪಿದ್ರೆ 2. ಆ ಮಕ್ಕಳನ್ನು ಅದೊಂದು ತುಳುವಲ್ಲಿ ಮಿತ್ತ ದಿಂಡ ಕಕ್ಕೆ ಕೊನೋ ತಿತ್ತ ದಿಂಡ ಪಿಜಿನ ಕೊನೋ ಅಂತೇಳಿ ಸಾಕ್ತಾರೆ. ಆ ಮಕ್ಕಳಿಗೆ ಯಾವುದೇ ಕಷ್ಟ ಸುಖದ ಸ್ಪರ್ಶ ಕೊಡುವುದಿಲ್ಲ. ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತೇಳಿ ಆ ಮಕ್ಕಳಿಗೆ ಯಾವುದೇ ಒಂದು ಎಲ್ಲ ತಂದೆ ತಾಯಿ ಹತ್ರ ಅದೇ ಒಂದು ಮಾತಿರುವಂಥದ್ದು. ಇವತ್ತು ಅದರಿಂದಾಗಿ ತುಂಬಾ ಕಷ್ಟವನ್ನು ನನ್ನ ಮಗು ಪಡುವುದು ಬೇಡ ಅಂತ ಖಂಡಿತ ತಪ್ಪದು ಮಾಡ್ತಾ ಇರೋದು ಪೇರೆಂಟ್ಸ್. ನಾನು ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಪೇರೆಂಟ್ಸಿಗೆ ಹೇಳ್ತೇನೆ, ನೀವು ಹೇಗೆ ಕಷ್ಟಪಟ್ಟಿದ್ದೀರಿ ಅದರ ಸ್ವಲ್ಪವಾದ್ರೂ ಮಕ್ಕಳಿಗೆ ಹೇಳಿ. ನೀವು ಇದು ಮಾಡೋದು ಬೇಡ, ಪ್ರೀತಿ ಬೇರೆ. ಆ ಮಕ್ಕಳಿಗೆ ಹೇಳ್ತೀರೋ ನನ್ನ ಅಪ್ಪ ಅಮ್ಮ ಹೇಗೆ ಕಷ್ಟಪಟ್ಟಿದ್ದಾರೆ, ನಾವು ಆ ಒಂದು ಅಂದರೆ ಎಲ್ಲ ಒಂದು ಸ್ವಲ್ಪ ಮಕ್ಕಳಿಗೆ, ಅಂದರೆ ಈಗ ಮಕ್ಕಳು ಹೇಳ್ತಾರೆ ಅದು ನಿಮ್ಮದು 20ನೇ ಶತಮಾನ, ಇದು 21ನೇ ಶತಮಾನ ಅಂತೇಳಿ ಅದು ಹೇಳುವವರಿದ್ದಾರೆ, ಇಲ್ಲ ಅಂತೇಳಿಲ್ಲ. ಆದರೂ ಆ ಮಕ್ಕಳಿಗೆ ಸ್ವಲ್ಪ ನಾವು ಹೇಳುವ ಹಾಗೆ ಹೇಳಿದರೆ ಖಂಡಿತ ಎಲ್ಲೋ ಸ್ವಲ್ಪ ಕಡೆ ಅದು ಮಕ್ಕಳಿಗೆ ಅರ್ಥ ಆಗ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ಅತಿ ಪ್ರೀತಿಯಿಂದ ನಾನು ಎಷ್ಟೋ ಕಂಡಿದ್ದೇನೆ, ಮಕ್ಕಳ ತಪ್ಪನ್ನು ಮುಚ್ಚಿ ಹಾಕಿ ಸಹ ಪ್ರೀತಿ ತೋರಿಸುವವರಿದ್ದಾರೆ. ಇವತ್ತು ನಾನದು ಹೇಳುವ ಹಾಗೆ ಇಲ್ಲ, ಒಂದು ಅದೇ ಥರ ಒಂದು ದೊಡ್ಡ ಒಂದು ಅದರಿಂದ ಒಂದು ದೊಡ್ಡ ಇದು ಆಗಿದೆ, ಗಂಡಾಂತರ ಆಗಿದೆ. ಆ ಮಗುವಿನ ತಪ್ಪು ಆ ಶಾಲೆಯಲ್ಲಿ ಪೇರೆಂಟ್ಸ್ ಕರೆದು ಹೇಳಿದಾಗ ಸಹ ಪೇರೆಂಟ್ಸಿಗೆ ಆ ಪೇರೆಂಟ್ಸ್ ದಯಮಾಡಿದ ನೀವು ಹೊರಗಡೆ ಎಲ್ಲಿ ಹೇಳಿದರೆ ನಾನು ಸುಸೈಡ್ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ ಅಂತೇಳಿ ಆ ಮಗುವಿಗೆ ಗೊತ್ತಾಗಬಾರ್ದು, ಇದು ಮಾಡಬಾರ್ದು, ಆ ಥರ ಎಲ್ಲ ಹೇಳಿ ಇದು ಮಾಡಿದ್ದಾರೆ. ಹಾಗೆ ಆಗಬಾರ್ದು. ಮಕ್ಕಳ ತಪ್ಪು ಮತ್ತು ಇನ್ನೊಂದಂದರೆ ಮಕ್ಕಳ ತಪ್ಪು ತಂದೆಗಿಂತಲೂ ಸಹ ತಾಯಿಗೆ ಗೊತ್ತಾಗೋದು ಬೇಗ. ತಾಯಂದಿರಿಗೆ ಅದು ಆ ಮಕ್ಕಳ ನಿಕಟ ಸಂಪರ್ಕದಿಂದಾಗಿ ಮಕ್ಕಳ ಪ್ರತಿಯೊಂದು ಅವರ ನಡೆಯಲ್ಲಿ ಸ್ವಲ್ಪ ಆಚೆಜೋದುಗಳು ತಾಯಂದಿರಿಗೆ ಗೊತ್ತಾಗ್ತದೆ. ತಾಯಂದಿರು ಅದನ್ನು ಅಲ್ಲಿಯೇ ಸ್ವಲ್ಪ ಚಿವುಟಿದ್ರೆ ಖಂಡಿತವಾಗಿಯೂ ಈ ಮಟ್ಟಕ್ಕೆ ಇಷ್ಟೊಂದು ಇದಕ್ಕೆ ಆಗ್ಲಿಕ್ಕಿಲ್ಲ. ಇವತ್ತು ಅದೇ ದೊಡ್ಡ ತಪ್ಪಾಗ್ತಾ ಉಂಟು ಇದರಿಂದಾಗಿ. ನಾನು ಅದು ಯಾವಾಗ ಡ್ಯಾನ್ಸ್ ಕ್ಲಾಸಿಗೆ ಬರುವಾಗ ನೀವು ಹೇಳಿದಾಗ ಡೆಡಿಕೇಶನ್ ಅದನ್ನು ಹೇಳಿದ್ರೆ, ಡ್ಯಾನ್ಸ್ ಕ್ಲಾಸಲ್ಲಿ ಸಹ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕಲಿಯುವಾಗ ಎಷ್ಟೋ ವರ್ಷಗಳ ಮೇಲೆ ಸ್ಟೇಜ್ ಹತ್ತಿದ್ದು. ಖಂಡಿತ ಈಗಿನ ಪೇರೆಂಟ್ಸ್ ಅಡ್ಮಿಷನ್ಗೆ ಅಂತ ಬರುವಾಗಲೇ ನೀವು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀರಲ್ಲ, ಮಕ್ಕಳಿಗೆ ವರ್ಷದಲ್ಲಿ 1-2 ಪ್ರೋಗ್ರಾಮ್ ಸಿಗ್ತದಲ್ಲ, ಇವಳನ್ನು ಯಾವಾಗ ಸ್ಟೇಜಿಗೆ ಹಾಕ್ಬೋದು. ಇನ್ನೂ ಡ್ಯಾನ್ಸ್ ಕ್ಲಾಸಿಗೆ ಎನ್ರೋಲ್ ಮಾಡೋ ಮುಂಚೆನೆ ಪ್ರೋಗ್ರಾಮಿನ ಬಗ್ಗೆ ಮಾತಾಡೋದು. ಒಂದು ಪೇರೆಂಟ್ಸ್ ಅಂತೂ ಬಂದವರು, ನೀವು ಕಾಸ್ಟ್ಯೂಮ್ ಎಲ್ಲಿಂದ ತಗೊಳ್ತೀರಿ, ಎಲ್ಲಿಂದ ರೆಂಟ್ ಮಾಡ್ತೀರಿ, ಎಲ್ಲ ಅದೇ ವಿಷಯಗಳನ್ನು ಕೇಳ್ತಾ ಇದ್ದಾರಲ್ಲದೆ ನಮ್ಮ ಮಗುವನ್ನು ಯಾವ ರೀತಿ ನೀವು ಮೌಲ್ಡ್ ಮಾಡಬಹುದು ಅದನ್ನು ಕೇಳುದು ಇಲ್ಲ. ಒಟ್ಟು ಪ್ರೋಗ್ರಾಮ್ ಕೊಡಬೇಕು ಎನ್ನುವಂತಹ ಆಸಕ್ತಿ ಜಾಸ್ತಿ, ಆದರೆ ಅದರೊಟ್ಟಿಗೆ ನಾನು ಕಲಿಬೇಕು ಅಂತ ಹೇಳಿರುವಂತಹ ಡೆಡಿಕೇಶನ್ ಜಾಸ್ತಿ ಆದಾಗ ಇನ್ನೂ ಹೆಚ್ಚು ಒಳ್ಳೆಯ ಕಲಾವಿದರು ಈಗ ಇದ್ದಾರೆ. ತುಂಬ ಒಳ್ಳೆಯ ಮಕ್ಕಳು ಕಲಾವಿದರಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಕೆಲವು ಖಂಡಿತ ಈಗ ಅಂತ ಹೇಳಿದ್ರೆ ನಾವು ನೇರವಾಗಿ ಹೇಳೋದಿದ್ರೆ ರಿಯಾಲಿಟಿ ಶೋ ಅದರ ಪ್ರಭಾವ
ಅದರ ಪ್ರಭಾವ ಅದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇನ್ಸ್ಟೆಂಟ್ ಆಗಿ ಇವತ್ತು ತರಬೇತಿ ನಾಳೆ ಶೋ. ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಮೊನ್ನೆ ನೋಡಿದೆ, ಫುಲ್ ಭರತನಾಟ್ಯ ಕಾಸ್ಟ್ಯೂಮ್ ಹಾಕೊಂಡು ವೆಸ್ಟರ್ನ್ ಸ್ಟೆಪ್ಗಳನ್ನು ಮಾಡ್ತಾರೆ. ಎಷ್ಟು ಒಂದು ಶೇಮ್ ಅಂತ ಹೇಳಿದ್ರೆ, ನಮ್ಮ ಭರತನಾಟ್ಯಕ್ಕೆ ಎಂತ ಒಂದು ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೂತ್ಕೊಂಡಿರುವ ಜಡ್ಜಸ್ನವರು ವಾ ವಾ ಅಂತ ಕ್ಲಾಪ್ ಹೊಡಿತಾರೆ. ಅಂಥದ್ದೆಲ್ಲ ಆಗ್ಬಾರ್ದು ಆಕ್ಚುಲಿ. ಒಂದು ಆರ್ಟಿಗೆ ಇನ್ಸಲ್ಟ್ ಆಗಬಾರ್ದು. ಮೂಲ ಆಶಯ ವೆಸ್ಟರ್ನ್ ಮಾಡ್ಲಿ, ಅದು ಸಹ ಒಂದು ಆರ್ಟ್. ವೆಸ್ಟರ್ನ್ ನಾನು ಹೇಟ್ ಮಾಡೋದಿಲ್ಲ, ವೆಸ್ಟರ್ನ್ ಆಗೇ ಇರಬೇಕು. ನಮ್ಮ ಭರತನಾಟ್ಯ ಅದನ್ನೆರಡನ್ನು ಮಿಕ್ಸ್ ಮಾಡಿ ಇದರ ಮರ್ಯಾದೆ ತೆಗಿಬಾರ್ದು. ಈಗ ಉಂಟಲ್ಲ ಭರತನಾಟ್ಯದಲ್ಲಿ ಯಕ್ಷಗಾನವನ್ನು ಸಹ ಇದು ಮಾಡ್ತಾರೆ. ಯಾಕಂದ್ರೆ ಮಾಡಬಾರ್ದು ಅಂತ ಹೇಳುದಿಲ್ಲ, ಆಯಾಯ ಕಲಾ ಪ್ರಕಾರಗಳಿಗೆ ಅದರದ್ದೇ ಆದ ಚೌಕಟ್ಟುಂಟು, ಪ್ರಕಾರ ಅಂತ ನಾವು ಹೇಳ್ತೇವೆ. ಖಂಡಿತವಾಗಿ ಸಹ ಆ ಚೌಕಟ್ಟಿನ ಒಳಗೆ ಪ್ರದರ್ಶನ ಮಾಡಿಕೊಂಡು ಅದನ್ನು ನಾವು ಜನರಿಗೆ ಪ್ರಯೋಗ ಮಾಡಿದ ಜನರಿಗೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಯೋಗ ಮಾಡಿದಾಗ ಮುಂದಿನ ಒಂದು ಪೀಳಿಗೆಗೆ ಅದು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಉಳಿತದೆ. ಇವತ್ತು ಎಲ್ಲ ಒಂದು ಕಲೆಗಳು ಸಹ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಲೈಟ್ ಆಗಿದೆ. ನಮ್ಮ ಗುರುಗಳು ಯಾವಾಗ ಹೇಳ್ತಾರೆ ಸೇರಿ ಚೌಚೌ ಬಾತ್ ಆಗಿ ಬಿಟ್ರೆ ಹಾಗಾದಾಗ ಮಾತ್ರ ಅದು ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ಉಳಿತದೆ, ಯಾವ ರೀತಿಯಲ್ಲಿ ಅದು ಹೋಗ್ತದೆ ಅಂತ ಹೇಳುವಂಥದ್ದು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅಂತೂ ಒಳ್ಳೆ ಗುರುಗಳು ಇದ್ದಾರೆ, ಈಗ ಒಳ್ಳೆ ಗುರುಗಳಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಗುರುಗಳಿದ್ದಾರೆ, ಒಳ್ಳೆ ರೀತಿಯ ಒಳ್ಳೆ ಗುರುಗಳಿದ್ದಾರೆ. ಈಗ ಗುರುಗಳಾಗಿ ನೀವು ಇಬ್ಬರು ಮಕ್ಕಳಿಂದ ಮತ್ತು ಪೋಷಕರಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ ಅಂತ ಒಂದು ಮಾತು ಹೇಳಬೇಕು. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪ್ರೇಕ್ಷಕರಿಗೂ ಮಕ್ಕಳಿಗೂ ಇದೊಂದು ಒಳ್ಳೆಯ ಒಂದು ಟಿಪ್ಸ್ ಇದು. ಮಕ್ಕಳಿಂದ ಏನನ್ನು ನೀವು ನಿರೀಕ್ಷೆ ಮಾಡ್ತೀರಿ? ಯಾವ ರೀತಿಯ ಬದ್ಧತೆ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಅಥವಾ ಪೋಷಕರು ಯಾವ ರೀತಿಯ ಆ ಭರತನಾಟ್ಯಕ್ಕೆ ಬರುವಂಥ ಮಗುವಿಗೆ ಯಾವ ರೀತಿಯ ಮಾರ್ಗದರ್ಶಕರಾಗಿರಬೇಕು? ಮೊದಲನೇದಾಗಿ ಭರತನಾಟ್ಯ ಕಲಿಯುವಂತಹ ಮಕ್ಕಳು ಗುರುಗಳ ಮೇಲೆ ಭಕ್ತಿ ಗೌರವವನ್ನು ಯಾವತ್ತೂ ಇಡದೇ ಇರಬಾರ್ದು. ತುಂಬ ಗೌರವ ಇಟ್ಟಾಗ ಅದೊಂಥರ ಗುರು ಎಂಬುದೊಂದು, ನಮ್ಮ ಮೋಹನ್ ಮಾಸ್ಟರ್ ಹೇಳ್ತಾರೆ, ಅದೊಂದು ಕರೆಂಟಿನ ಹಾಗೆ ಅಂತ. ಅದು ಹೋಗೋದು ಕಾಣೋದಿಲ್ಲ ವೈರಲ್ಲಿ. ಆದರೆ ಗುರುಗಳ ಆಶೀರ್ವಾದ ಇದ್ದರೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಖಂಡಿತ. ಅದನ್ನು ನಾವು ಈಗ ಜಾಸ್ತಿ ನೋಡಿ ಕಲ್ತಿದ್ದೇವೆ ಅಂತ ಹೇಳಿರುವಂಥ ಅಹಂ ಮಕ್ಕಳಲ್ಲಿ ಬರಬಾರ್ದು. ಮತ್ತು ಯಾವುದೇ ಒಂದು ಆರ್ಟ್ ಫಾರ್ಮ್ ಆಗಲಿ, ಅವರು ದಿನಕ್ಕೆ 1 ಗಂಟೆ ಆದರೂ, ಕಡೇ ಪಕ್ಷ 1 ಗಂಟೆ ಆದರೂ ಅಭ್ಯಾಸ ಮಾಡಬೇಕು. ಪೇರೆಂಟ್ಸ್ನವರು ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ಅವರು ಕೆಲವೊಮ್ಮೆ ಏನಾಗ್ತದೆ, ಮಕ್ಕಳು ಹೇಳ್ತಾರೆ ಸ್ಕೂಲ್ ಸ್ಟಡೀಸ್ ಒಟ್ಟಿಗೆ ನಾವು ಡ್ಯಾನ್ಸನ್ನು ಬ್ಯಾಲೆನ್ಸ್ ಮಾಡ್ತೇವೆ ಅಮ್ಮ ಅಂತೇಳಿ. 10th ಬಂದ ಕೂಡಲೇ ಪೇರೆಂಟ್ಸ್ನವರೇ ಮಕ್ಕಳನ್ನು ಬೀಗ ಹಾಕಿ ಒಳಗೆ ಕೂತ್ಕೊಳಿಸಿ ಬಿಡ್ತಾರೆ. ಇನ್ನು ಶಾಲೆದು ಮಾರ್ಕ್ ಮಾತ್ರ ಇಂಪಾರ್ಟೆಂಟ್ ಹೇಳುವಾಗೆ. ಆ ಸ್ಕೂಲ್ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಲೈಫಲ್ಲಿ ಯಾವುದು ಮತ್ತೆ ಅವರ ಅನ್ನಕ್ಕೆ ದಾರಿ ಆಗ್ತದೆ. ನಿಮ್ಮ ಮಾತಿನ ಮಧ್ಯೆ CA ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ ಮೊದಲ ರ್ಯಾಂಕ್ ಬಂದ ಹೆಣ್ಮಗಳು ಮಂಗಳೂರಿನವಳು ರುತ್ ಕ್ಲಾರಾ ಡಿಸೋಲ್ವಾ. ಆಕೆ ನಮ್ಮದೇ ಸ್ಟುಡಿಯೋದಲ್ಲಿ ಒಂದು ಹೇಳಿದ ಮಾತಿತ್ತು, ಇನ್ನು ಓದುವ ಅವಧಿ ಯಾವುದು ಅಂತ ಕೇಳುವಾಗ ಬೆಳಗ್ಗೆ 7ರಿಂದ ರಾತ್ರಿ 9, ಅಥವಾ ಬೆಳಗ್ಗೆ 7ರಿಂದ ರಾತ್ರಿ 7 ತನಕ ಅಷ್ಟು ಮಾತ್ರ. ಉಳಿದ ಅವಧಿಯಲ್ಲಿ ನಾನು ಬೇರೆ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾ ಇದ್ದೆ ಅಂತ. ಅಂದರೆ ನಮ್ಮಲ್ಲಿ ಅನೇಕ ಮಂದಿ ಪೋಷಕರಿಗೆ ಮಗು SLC ಬಂದ ತಕ್ಷಣ ಇನ್ನು 24 hours ಓದಬೇಕು ಅಂತ ಅದು ಆಗೋದಿಲ್ಲ. ಯಾರದು ಸಹ ಕಾನ್ಸಂಟ್ರೇಷನ್ ಲೆವೆಲ್ ಆ ತನಕ ಇರುವುದಿಲ್ಲ. ಒಂದು ಸರ್ಟನ್ ಟೈಮ್ ಮಾತ್ರ ಅವರು ಓದಿದವರ ತಲೆಯೊಳಗೆ ಹೋಗ್ತದೆ. ಮತ್ತೆ ಅಮ್ಮ ಬೈತಾರೆ ಅಂತ ಪುಸ್ತಕದ ಎದುರು ಮಾತ್ರ ಕೂತಿರ್ತಾರೆ ಮಕ್ಕಳು. ನಮ್ಮ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಲಾ ಮಾಡ್ತಿದ್ದಾರೆ, ಮೆಡಿಕಲ್ ಮಾಡ್ತಾ ಇದ್ದಾರೆ. ಅದು ಏನೇ ಇದ್ರು ಅವ್ರು ಹೇಳೋದು, ನಾವು ಕ್ಲಾಸ್ಗಳಿಗೆ ಬಂದಾಗ ನಮ್ಮ ಮೈಂಡ್ ರಿಫ್ರೆಶ್ ಆಗ್ತದೆ ಟೀಚರ್, ಅದ್ ಕಾರಣ ನಮಗೆ ಓದಲಿಕ್ಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ, ಮನೆಗೆ ಹೋದಾಗ ಅರ್ಥ ಆಗ್ತದೆ ಅಂತ. ಹಾಗೆ ಎಲ್ಲ ಪೇರೆಂಟ್ಸ್ನವರು ಸಹ, ಈ ಕೆಲವು ಪೇರೆಂಟ್ಸ್ಗಳು ಹೇಗೆ ಸಪೋರ್ಟಿವ್ ಆಗಿ ಕಳಿಸ್ತಾರೆ, ಅದೇ ರೀತಿಯಲ್ಲಿ ಮಕ್ಕಳನ್ನು ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅದು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಕಳಿಸಿದ್ರೆ ಮಕ್ಕಳಿಗೆ ಆರಾಮ್ಸೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಶ್ರೀಧರ್ ಸರ್, ಈಗಂತೂ ಮಕ್ಕಳು ತುಂಬ ಶಾರ್ಪು, ಮುಂಚಿನ ಹಾಗೆ ಅಲ್ಲ. ಮಕ್ಕಳಿಗೆ ನಾವು ಎಷ್ಟು ಇದು ಕೊಟ್ಟು ಸಹ ತಗೊಳ್ಳುವಂಥ ಶಕ್ತಿ ಉಂಟು, ಆದರೆ ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಪೇರೆಂಟ್ಸ್ಗಳಿಗಿಲ್ಲ, ಧಾರಣ ಶಕ್ತಿ ಖಂಡಿತವಾಗಿ ಸಹ. ಹಾಗಾಗಿ ನಾನು ಎಷ್ಟೋ ಸಲ ಹೇಳ್ತೇನೆ, ಪೇರೆಂಟ್ಸ್ಗಳಿಗೆ ಮಕ್ಕಳನ್ನು ನೀವು ಕಳಿಸಿ, ಮಕ್ಕಳಿಗೆ ಬೇಕಾದಷ್ಟು ನೀವು ಪ್ರೋತ್ಸಾಹ ಕೊಡಿ, ಖಂಡಿತ ಆ ಮಕ್ಕಳು ಒಳ್ಳೆಯದಾಗ್ತದೆ. ಮತ್ತೊಂದು, ಇಂಥ ಕಲಾಕ್ಷೇತ್ರಗಳಿಗೆ ಹೋದಂಥ ಮಕ್ಕಳು ಯಾವತ್ತೂ ದಾರಿ ತಪ್ಪುವುದಿಲ್ಲ.
ಎಕ್ಸಾಕ್ಟ್ಲಿ. ಅದು ಖಂಡಿತ 100%. ಯಾಕೆ ನಾನು ತುಂಬ ತಿಳ್ಕೊಂಡಿದ್ದೇನೆ, ದಾರಿ ಎಲ್ಲೂ ತಪ್ಪುವುದಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ. ಒಂದು ಒಳ್ಳೆಯ ಶಿಸ್ತು ಹೌದು, ಶಿಸ್ತು ಸಿಗ್ತದೆ. ಹಾಗಾಗಿ ಈಗ ಪ್ರತಿಮಾ ಹೇಳಿದ ಹಾಗೆ ಮಕ್ಕಳಲ್ಲಿ ಡೆಡಿಕೇಶನ್ ಬೇಕು, ಗುರುಗಳಲ್ಲಿ ಭಕ್ತಿ ಬೇಕು, ದೇವರ ಮತ್ತೊಂದು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಬೇಕು. ಇದೆಲ್ಲ ಇದ್ದಾಗ ಅದಕ್ಕೆ ಹೆತ್ತವರು ಪೋಷಕರು ಅದಕ್ಕೆ ಪೋಷಿಸಿದಾಗ ಅಂಥ ಮಕ್ಕಳು ಒಳ್ಳೆಯದಾಗ್ತಾರೆ, ಆ ಕುಟುಂಬಕ್ಕೆ ಒಂದು ಆಧಾರ ಆಗ್ತಾರೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಏಕೆ ಈ ಶಿಕ್ಷಣ ಜೊತೆಗೆ ಇಂಥ ಕಲೆ ಇದನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ಅವರಲ್ಲಿ ಒಂದು ಒಳ್ಳೆಯ ಸಮಗ್ರವಾದ ಬದುಕಿನ ಒಂದು ಪರಿಕಲ್ಪನೆ ರೂಪುಗೊಳ್ಳುತ್ತೆ. ಎಸ್ ಸರ್, ನಾನು ಈ ಒಂದು ಮಾತುಕತೆನಿಗ ಸಮಾಪನ ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಬದುಕಿನ ಪಯಣದನ್ನೆಲ್ಲ ಉಲ್ಲೇಖ ಮಾಡಿಕೊಂಡು ನೆನಪಿಸಿಕೊಂಡು ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದಿದ್ದರೆ ಖಂಡಿತ ಈ ವೇದಿಕೆ ಮೂಲಕ ಇಬ್ಬರು ಕೂಡ. ನಾನು ಆ್ಯಕ್ಚುಲಿ ಸಣ್ಣ ಇರುವಾಗ ಡ್ಯಾನ್ಸ್ ಕಲಿತು ಈಗ ಸಹ ಡ್ಯಾನ್ಸ್ ಮಾಡ್ತಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಸಪೋರ್ಟಿವ್ ಆಗಿರೋದು ನನ್ನ ಹಸ್ಬೆಂಡ್ ಶ್ರೀಧರ್ ಅವರು. ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನಾವು ಯಾವಾಗಲೂ ಡ್ಯಾನ್ಸ್ ಫೀಲ್ಡ್ ಪ್ರೋಗ್ರಾಮ್ಗಳು ಅಂತ ಹೊರಗೆ ಹೋಗ್ತಿದ್ದಾಗ ಮನೆಯಲ್ಲಿ ಪಾಪ ಮಗ ಅವನಷ್ಟಕ್ಕೆ ಓದಿಕೊಂಡು ಕಲಿತು ಈಗ ಒಂದು ಒಳ್ಳೆ ಜಾಬಲ್ಲಿ ಇದ್ದಾನೆ. ಅವನು ಅದನ್ನು ಸಹಿಸಿಕೊಂಡು ಅಪ್ಪ ಅಮ್ಮ ಇದ್ದ ಟೈಮಲ್ಲಿ ಸಹ ಅವನಾಗೆ ಓದಿಕೊಂಡಿದ್ದ. ಅವನಿಗೂ ಥ್ಯಾಂಕ್ಸ್. ಮತ್ತು ನಮಗೆ ಸಪೋರ್ಟಿವ್ ಆಗಿದ್ದಂತಹ ನನ್ನ ತಂದೆ ತಾಯಿ, ನನ್ನ ಅತ್ತೆ ಮಾವ ಇವರಿಗೂ, ಹಾಗೂ ಮೊದಲನೇದಾಗಿ ಮತ್ತೊಂದು ಮುಖ್ಯವಾಗಿ ನನ್ನ ಗುರುಗಳಾದಂತಹ ಕಮಲಾ ಭಟ್ ಹಾಗೂ ಉಳ್ಳಾಲ್ ಮೋಹನ್ ಕುಮಾರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಸ್ ಸರ್. ಮುಖ್ಯವಾಗಿ ನನ್ನ ತಂದೆ ತಾಯಿಗಳಿಗೆ, ಆನಂತರ ನನ್ನ ಮಗನಿಗೆ ಆಕಾಶಿಗೆ, ಹಾಗೆ ನನ್ನ ಸಹಧರ್ಮಿಣಿ, ನನ್ನ ಕಲಾಕ್ಷೇತ್ರ ಮಾತ್ರ ಅಲ್ಲ, ಅವಳು ಹೇಳಿದಾಗೆ ನನ್ನ ಸೋಷಿಯಲ್ ಇದರಲ್ಲಿ ತುಂಬ ಸೇರಿಸಿಕೊಳ್ತಾ ಇದ್ದಾಳೆ ಅವಳಿಗೆ. ಹಾಗೆ ನನಗೆ ಒಂದು ಕಲೆಯ ಜ್ಞಾನವನ್ನು ಕೊಟ್ಟಂತಹ ನನ್ನ ಗುರುಗಳು ಉಳ್ಳಾಲ ಮೋಹನ್ ಕುಮಾರಿಗೆ, ಇವರಿಗೆ ನಾನು ಖಂಡಿತವಾಗಿಯೂ ನಾನು ಚಿರಋಣಿಗಳಾಗಿದ್ದೇನೆ. ಹಾಗೆ ಧನ್ಯವಾದ ಸಹ ಹೇಳ್ತಾ ಇದ್ದೇನೆ. ಹಾಗೆ ನಾವು ಇನ್ನೊಂದು ಮಾತು ಹೇಳಬೇಕು, ನಾವು ಶಿಕ್ಷಕರು ನಾವೇ ಪರಿಪೂರ್ಣರಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ. ನಾವು ಎಷ್ಟೋ ವಿಷಯಗಳು ನಾವು ಮಕ್ಕಳಿಂದ ಕಲ್ತಿದ್ದೇವೆ, ಖಂಡಿತವಾಗಿ ಸಹ. ಹಾಗೆ ನಮ್ಮ ಮಕ್ಕಳನ್ನು ಸಹ, ನಮ್ಮ ಪೋಷಕರನ್ನು, ಇವರೆಲ್ಲರಿಗೂ ಸಹ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು. ಒಂದು ಅದ್ಭುತವಾದಂಥ ಒಂದು ಒಳ್ಳೆಯ ಮನಪರಿವರ್ತನೆಯಾಗುವಂಥ ಶೈಲಿಯ ಒಂದು ಇವತ್ತಿನ ಮಾತುಕತೆ ಸರ್. ನಿಮ್ಮ ಸಮಾಜಮುಖಿ ಬದುಕು, ನಿಮ್ಮ ಕಲಾಕ್ಷೇತ್ರದ ಪಯಣ, ಇವೆಲ್ಲವನ್ನು ನೀವಿಬ್ಬರು ಕೂಡ ತುಂಬ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ ಒಂದು ಒಳ್ಳೆಯ ಸಂದೇಶದ ಮೂಲಕ. ಈ ಕಾರಣಕ್ಕಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ಶ್ರೀಧರ ಉಳ್ಳ ಅವರಿಗೆ, ಪ್ರತಿಮಾ ಉಳ್ಳ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇಲ್ಲಿ ಕರೆಸಿ ನಮ್ಮ ಈ ಒಂದು ಮಾತುಕತೆಗೆ ಇಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂಥ V4 ಚಾನಲ್ ನಿಮಗೂ ಸಹ ನಾವು ನಮ್ಮ ಪರವಾಗಿ ಧನ್ಯವಾದಗಳ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ನೀವು ಇದೇ ರೀತಿ ಕೆಲವು ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ. ಒಳ್ಳೆಯ ಸಮಾಜಮುಖಿಯಾದಂಥ, ಸಮಾಜಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮಗಳನ್ನು ತಾವುಗಳು ನೀಡ್ತಾ ಇದ್ದೀರಾ. ನಿಜಕ್ಕೂ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಮುಂದುವರಿಸಿ, ಶುಭವಾಗಲಿ. ಎಸ್, ಥ್ಯಾಂಕ್ ಯು.